ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ನಾಗವೇಣಿ ಮಾತಾಜಿ. ಮಾತಾಜಿ ನಾನು 10 ಮಿನಿಟ್ಸ್ ಆಗುತ್ತೆ ಹಾ, ಮನೆಗೆ ರೀಚ್ ಆಗುತ್ತೆ. ಓಕೆ ಓಕೆ, ಪ್ರೇಯರ್ ಮಾಡಿ ಮಾತಾಜಿ. ಪ್ರವೀಣ ಮಾತಾಜಿ ಮಾಡ್ತೀರಾ, ನಾ ಮಾಡ್ಲಾ? ಹರೇ ಕೃಷ್ಣ ನೀವು ಮಾಡಿ ಮಾತಾಜಿ, ನೀವು ಹರೇ ಮಾಡಿ. ಕೃಷ್ಣ. ಮಾಡ್ಬೇಕಾ? ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಸುಖಕೃತಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುಂ ವೈಷ್ಣವಾಂಶ ರೂಪಂ ಶಾಸ್ತ್ರಜಾತಂ ಕನ್ನಡಗಣಾನಿ ತಂ ತಂ ಸಾಕ್ಷೀರಂ ಸಾದ್ವೈತಂ ಸಾವಧೂತಂ ಚೈತನ್ಯ ದೇವ ಲಲಿತ ಶಿಕ್ಷಾಕಾರುತಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. जय श्री कृष्णा चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. नमः ओं विष्णुपादाय कृष्ण प्रेष्ठाय भूतले श्रीमते भक्ति वेदांत स्वामी इति नामिनि. नमस्ते सरस्वती देवी गौरवाणी प्रचारिणि निर्विशेष शून्यवादी पाश्चात्य देशतारिणि. हरे कृष्णा 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 हरे हरे, हरे राम 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 हरे हरे. ಹರೇ ಕೃಷ್ಣ. ಲೀಲಾಮೃತ ಓದುವ ತರಗತಿಗೆ ಬಂದಂತ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತೆ ಇತರ ಎಲ್ಲಾ ಗುರುಗಳಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶೀಲ ಪ್ರಭುಪಾದ್ ಇವರಿಗೂ ಕೂಡ ನಿನ್ನ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಂದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಯಾರು ಓದ್ಲಿಕ್ಕೆ ಮಾತಾಜಿ? ಮಾತಾಜಿ ಈಗ ಗೀತಾ ಎಂ ಮಾತಾಜಿ ಓದ್ಲಿ, ನಂತರ ರೇಖಾ ಬಂಗೇರ ಮಾತಾಜಿ ಓದ್ಲಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ. ಒಂದ್ ನಿಮಿಷ 408ನೇ ಪೇಜ್. ಒಂದ್ ನಿಮಿಷ. ಓದಿ ಮಾತಾಜಿ, ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಹೌದು ಮಾತಾಜಿ. ಶೀಲಾ ಪ್ರಭುಪಾದರ ಮಾತುಕತೆಗಳು ಅವರಿಗಾಗಲಿ ಮತ್ತು ಅವರ ಅನುಯಾಯಿಗಳಿಗಾಗಲಿ ಪ್ರಭುಪಾದರ ದೇಹ ಸ್ಥಿತಿ ಅಷ್ಟು ಮಹತ್ವದ್ದಲ್ಲ ಎಂಬುದನ್ನು ಸೂಚಿಸುತ್ತಿದ್ದವು. ಗುರುವಿನ ಒಪ್ಪು ವಾಣಿಗಳ ಬಗೆಗೆ ಇದೊಂದು ಮಹತ್ವವಾದ ಸೂಚನೆಯೂ ಆಗಿತ್ತು. ಗುರು ಮಹಾರಾಜರು ಸದಾ ಎದುರುಗಿರಲು ಸಾಧ್ಯವಿಲ್ಲ, ಆದರೆ ಶ್ರದ್ಧಾವಂತ ಶಿಷ್ಯನಿಗೆ ಅವರು ತಮ್ಮ ವಾಣಿಯ ಮೂಲಕ ಸರ್ವದಾ ಲಭ್ಯವಾಗಿರುತ್ತಾರೆ. ದೈಹಿಕ ಉಪಸ್ಥಿತಿ ಎಷ್ಟೇ ವಾಣಿ ಸಾಹಚರ್ಯವೂ ಕೂಡ ನಿಜ ಹಾಗೂ ಆತ್ಮೀಯವಾಗಿರುತ್ತದೆ. ಹಾಗೆ ನೋಡಿದರೆ ಅಗಲಿಕೆಯಲ್ಲಿ ಸೇವೆಯ ಉನ್ಮಾದ ಇನ್ನೂ ತೀವ್ರವಾಗಿರುತ್ತದೆ. ಶುದ್ಧ ಭಕ್ತನ ದೇಹವು ಆಧ್ಯಾತ್ಮಿಕವಾದುದೆಂದು, ಆದರೆ ಭೌತಿಕ ಜಗತ್ತಿನಲ್ಲಿ ಅವನ ಹಾಜರಿಯ ತಾತ್ಕಾಲಿಕವೆಂದು ಶಾಸ್ತ್ರಗಳು ಹೇಳುತ್ತವೆ. ಶೀಲಪ್ರಭುಪಾದರು ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಬಗೆಗೆ ಹೇಳಿದ್ದಂತೆ ಅವರ ನಾವು ಎಂದರೆ ಅವರು ಕೃಷ್ಣನ ಸೇವೆ ಮಾಡಲು ಬೇರೆ ಕಡೆಗೆ ಹೋಗಿದ್ದಾರೆ ಎಂದರ್ಥ ಅಷ್ಟೇ. ಉಪದೇಶಾಮೃತ ಎಂಬ ಗ್ರಂಥದಲ್ಲಿ ಗುರು ಮಹಾರಾಜರ ದೇಹದ ಬಗೆಗೆ ಶಿಷ್ಯರಿಗೆ ಹೇಳಿದ್ದರು. ತನ್ನ ಅಧಿಮ ಕೃಷ್ಣ ಪ್ರಜ್ಞೆಯ ನೆಲೆಯಲ್ಲಿ ಸ್ಥಿತನಾಗಿದ್ದು ಒಬ್ಬ ಶುದ್ಧ ಭಕ್ತನು ತಾನು ದೇಹ ಎಂದು ಭಾವಿಸುವುದಿಲ್ಲ. ಅಂತಹ ಭಕ್ತನನ್ನು ಪ್ರಾಪಂಚಿಕ ದೃಷ್ಟಿಕೋನದಿಂದ ನೋಡಬಾರದು. ವಾಸ್ತವವಾಗಿ ಒಬ್ಬ ಭಕ್ತನ ದೇಹವು ಕೀಳು ಕುಟುಂಬದಿಂದ ಬಂದಿದ್ದರೆ, ಅದರಲ್ಲಿ ಒಳ್ಳೆಯ ರೂಪವಿಲ್ಲದಿದ್ದರೆ, ವಿಕೃತಾಂಗವಾಗಿದ್ದರೆ ಅಥವಾ ಬಡಕಲಾಗಿದ್ದರೆ ಅವುಗಳನ್ನು ಪರಿಗಣಿಸಬೇಕಾಗಿಲ್ಲ. ಸಾಮಾನ್ಯ ದೃಷ್ಟಿಗೆ ಒಬ್ಬ ಶುದ್ಧ ಭಕ್ತನ ದೇಹದಲ್ಲಿ ಅಂತಹ ಕೊರತೆಗಳು ಪ್ರಧಾನವಾಗಿರುವಂತೆ ಕಾಣಬಹುದು. ಆದರೆ ಅಂತಹ ದೋಷಪೂರ್ಣವೆಂದು ಕಾಣಿಸುವಾಗಲೂ ಶುದ್ಧ ಭಕ್ತನ ದೇಹವು
ಕಲಂಕಿತವಾಗಿರುವುದಿಲ್ಲ. ಅದು ಗಂಗೆಯ ನೀರಿನಲ್ಲಿ ಮಳೆಗಾಲದಲ್ಲಿ ಗುಳ್ಳೆ ಮಣ್ಣು ಎಲ್ಲಾ ಇರುತ್ತವೆ. ಆದರೆ ಗಂಗೆಯ ನೀರು ಕೊಳಕಾಗುವುದಿಲ್ಲ. ಅಲೌಕಿಕ ತಿಳುವಳಿಕೆಯಲ್ಲಿ ಪ್ರಗತಿ ಸಾಧಿಸಿರುವವರು ನೀರಿನ ಸ್ಥಿತಿಯನ್ನೇ ಲೆಕ್ಕಿಸದೆ ಗಂಗೆಯಲ್ಲಿ ಸ್ನಾನ ಮಾಡುತ್ತಾರೆ. ಶೀಲಪ್ರಭುಪಾದರ ಸಂಗಡ ಆಪ್ತವಾಗಿ ಓಡಾಡುತ್ತಿದ್ದವರಿಗೆ ಅವರ ಆರೋಗ್ಯ ಕುಸಿದಿದೆ ಎಂದು ಅನಿಸುತ್ತಿರಲಿಲ್ಲ. ಅವರು ಹಾಗೆ ಕಾಣಿಸಲಿ, ಸೇವಿಸಲು ಇನ್ನೊಂದು ಅವಕಾಶ ಕೊಡುತ್ತಿದ್ದರಲ್ಲ ಸಾಕು. ಅವರು ತಿನ್ನಬೇಕೆಂಬುದು ಬಯಸಲಿ, ಬೇಡವೆನ್ನಲಿ, ಸಂತೋಷದಲ್ಲಿರಲಿ, ಅಸಮಾಧಾನದಲ್ಲಿರಲಿ, ಆರೋಗ್ಯವಾಗಿರುವಂತೆ ಕಾಣಿಸಲಿ, ಕಾಣಿಸದಿರಲಿ, ಪ್ರೀತಿ ಮತ್ತು ಕರ್ತವ್ಯ ಭಾವದಿಂದ ಶಿಷ್ಯರು ಗುರು ಮಹಾರಾಜರ ಮರ್ಜಿಯಂತೆಯೇ ನಡೆದುಕೊಳ್ಳುತ್ತಿದ್ದರು. ಶೀಲಪ್ರಭುಪಾದರು ತಮ್ಮ ಎಲ್ಲಾ ಕೆಲಸಗಳಿಗೂ ಹೆಚ್ಚಾಗಿ ಶಿಷ್ಯರನ್ನೇ ಅವಲಂಬಿಸಿದಷ್ಟು ಈ ಮನೋಭಾವವು ಎದ್ದು ಕಾಣಿಸುತ್ತಿತ್ತು. ಶಿಷ್ಯರ ಸೇವೆಯ ಆಕಾಂಕ್ಷೆಯನ್ನು ತಣಿಸುವುದಕ್ಕಾಗಿಯೇ ತಾವು ಬದುಕಿರುವುದಾಗಿ ಅವರು ಹೇಳಿದ್ದರು. ಆದರೂ ತಮ್ಮ ಭೌತಿಕ ಒಪ್ಪುವಿಗೆ ಸಲ್ಲಿಸುತ್ತಿರುವ ಸೇವೆಗಿಂತ ತಮ್ಮ ಬೋಧನೆಯನ್ನು ಅನುಸರಿಸುವುದು ತುಂಬಾ ಮಹತ್ವದ್ದು ಎಂದು ಒತ್ತಿ ಹೇಳುತ್ತಲೇ ಇದ್ದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾಗವೇಣಿ ಮಾತಾಜಿ ಎಕ್ಸ್ಪ್ಲೇನ್ ಮಾಡ್ತೀರಾ ಮಾತಾಜಿ? ಮಾತಾಜಿ ಓದ್ಲಿ ಮಾತಾಜಿ ಇನ್ನೊಂದು 2 ಪೇಜ್. ಓಕೆ ಮಾತಾಜಿ. ಓಕೆ. ರೇಖಾ ಬಂಗ್ಯಾರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇಬ್ಬರು ಸನ್ಯಾಸಿ ಶಿಷ್ಯರು ಹೊರಟು ನಿಂತಾಗ ಶ್ರೀಲ ಪ್ರಭುಪಾದರು ನಗುತ್ತಾ ಹೇಳಿದರು, ನಾನು ಇರಬಹುದು, ಹೋಗಬಹುದು, ಆದರೆ ನನ್ನ ಪುಸ್ತಕಗಳಲ್ಲಿ ಶಾಶ್ವತವಾಗಿ ಇರುತ್ತೇನೆ. 1 ವಾರದಲ್ಲಿ 40,000 ರಟ್ಟಿನ ಪುಸ್ತಕಗಳು ವಿತರಣೆಯಾಗಿವೆ ಎಂಬ ಸುದ್ದಿ ಬಂದಾಗ ಅವರು ಹೇಳಿದರು, ಪುಸ್ತಕ ವಿತರಣೆ ವೃದ್ಧಿಸಿದರೆ ನಾನು ಸಾಯುವುದಿಲ್ಲ, ಶತಮಾನಗಳ ಕಾಲ ಬದುಕಿರುತ್ತೇನೆ. ಪ್ರಭುಪಾದರಿಗೆ ತಲೆನೋವು ಕೊಡದ ಒಂದು ಸುದ್ದಿ ಎಂದರೆ ಪುಸ್ತಕ ವಿತರಣೆಯ ವರದಿಗಳು ಎಂದು ತಮಾಲ ಕೃಷ್ಣರು ಹೇಳಿದಾಗ ಶ್ರೀಲ ಪ್ರಭುಪಾದರು ಜೋರಾಗಿ ನಕ್ಕು, ಇಲ್ಲ, ಅದೇ ನನ್ನ ಜೀವ ಎಂದರು. ಆದರೆ ಒಂದು ದಿನ ತಮಾಲ ಕೃಷ್ಣ, ಸ್ವರೂಪ ದಾಮೋದರ ಮತ್ತಿತರರೊಂದಿಗೆ ತೋಟದಲ್ಲಿ ಕುಳಿತಿದ್ದಾಗ ಮುದ್ರಿತವಾಗಿರುವ ಒಂದು ಪುಸ್ತಕದಲ್ಲಿ ಒಂದು ದೋಷವನ್ನು ಪತ್ತೆ ಹಚ್ಚಿ ಶ್ರೀಲ ಪ್ರಭುಪಾದರು ತುಂಬಾ ಕ್ಷೋಭೆಗೆ ಒಳಗಾದರು. ಮುನಯಾಹ ಸಾಧು ಪ್ರಷ್ಟೋಹಂ ಎಂದು ಆರಂಭವಾಗುವ ಪ್ರಥಮ ಕಾಂಡದ ಒಂದು ಶ್ಲೋಕವನ್ನು ತಮಾಲ ಕೃಷ್ಣರು ಗಟ್ಟಿಯಾಗಿ ಓದಿದರು. ಅದರ ಅರ್ಥವನ್ನು ಓದುವಂತೆ ಶ್ರೀಲ ಪ್ರಭುಪಾದರು ಹೇಳಿದರು. ತಮಾಲ ಕೃಷ್ಣರು ಓದಿದರು, ಮುನಯಾಹ, ಎಲೆ ಋಷಿಗಳೇ, ಸಾಧು, ಇದು ಸುಸಂಗತ, ಪ್ರಶ್ನಿಸಿದರು. ಸಾಧು ಎಂದು ಶ್ರೀಲ ಪ್ರಭುಪಾದರು ಕೇಳಿದರು. ಸಂಸ್ಕೃತ ಸಂಪಾದಕರು ಮಾಡಿದ್ದ ಒಂದು ವಿಚಾರಿತ ದೋಷವನ್ನು ಅವರು ಹೊರಗೆಡಹಿದರು. ಸಾಧು ಎಂದರೆ ಸುಸಂಗತ ಎಂಬರ್ಥವಲ್ಲ, ಭಕ್ತ ಎಂದರ್ಥ. ಶ್ರೀಲ ಪ್ರಭುಪಾದರು ಕೆಂಡಮಂಡಲವಾದರು. ಸಂಸ್ಕೃತ ವಿದ್ವಾಂಸ ಕತ್ತೆಗಳನ್ನು ಬೈದರು. ಅಲ್ಪಜ್ಞಾನ ಅಪಾಯಕಾರಿ ಎಂದರು. ಕೂಡಲೇ ತಾವು ಮಹಾವಿದ್ವಾಂಸರು ಎಂದು ಭಾವಿಸಿ ನಾನು ವ್ಯವಸ್ಥೆ ಮಾಡುತ್ತೇನೆ ಎಂದುಕೊಳ್ಳುತ್ತಾರೆ. ಆಮೇಲೆ ಅಬದ್ಧವನ್ನೇ ಬರೆಯುತ್ತಾರೆ ಎಂದರು. ಆ ದೋಷದ ಬಗೆಗೆ ಅರ್ಧ ಗಂಟೆ ಮಾತನಾಡುತ್ತಿದ್ದರು. ಅವರಿಗೆ ರೇಜಿಗೆಯಾಗಿತ್ತು. ಬಿಬಿಟಿಗೆ ಕೂಡಲೇ ಒಂದು ಪತ್ರ ಬರೆದು ಈ ಬಗೆಯ ಊಹಾಪೋಹಗಳನ್ನು ಶಿಷ್ಯರಿಗೆ ನಿಲ್ಲಿಸಬೇಕೆಂದು ತಿಳಿಸಿ ಎಂದು ತಮಾಲ ಕೃಷ್ಣರಿಗೆ ಹೇಳಿದರು. ಸಂಪಾದಿಸುವ ನೆಪದಲ್ಲಿ ತಮ್ಮ ಪುಸ್ತಕಗಳನ್ನು ಬದಲಾಯಿಸುವುದು ಬೇಡವೆಂದು ಹೇಳುವಂತೆ ಸೂಚಿಸಿದರು. ಪ್ರಭುಪಾದರು ಅಷ್ಟೊಂದು ಕೆರಳಿದನ್ನು ಕಂಡು ಭಕ್ತರು ಹೌಹಾರಿದರು. ತಮ್ಮ ತೋಟದಲ್ಲಿ ಶಾಂತವಾಗಿ ಶ್ರೀಮದ್ ಭಾಗವತದ ವಾಚನವನ್ನು ಆಲಿಸುವರೆಂದು ನಿರೀಕ್ಷಿಸಲಾಗಿತ್ತು. ಅರ್ಥವೇ ಬದಲಾಗಿರುವ ಅಂತ ಬದಲಾವಣೆ ತುಂಬಾ ಗಂಭೀರ ಸ್ವರೂಪದ್ದು ಎಂದು ಹೇಳಿದರು. ಆಚಾರ್ಯರೇ ತಪ್ಪು ಮಾಡಿದರೂ ಅದನ್ನು ಬದಲಿಸುವಂತಿಲ್ಲ, ಏಕೆಂದ್ರೆ ಅದು ಆರ್ಷ ಪ್ರಯೋಗ. ಹೀಗೆ ನಾವು ಆಚಾರ್ಯರನ್ನು ಗೌರವಿಸಬೇಕು ಎಂದರು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರೋಹಿಣಿ ಸಿ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದು ಮುದ್ರಿತ ಅಲ್ಲಿಂದ ಮಾತಾಜಿ. ಎಸ್ ಮಾತಾಜಿ. ಒಂದು ಮುದ್ರಿತ ದೋಷವನ್ನು ಇಷ್ಟು ಉಗ್ರವಾಗಿ ಟೀಕಿಸುವುದರ ಮೂಲಕ ಶ್ರೀಲ ಪ್ರಭುಪಾದರು ತಮ್ಮ ಪುಸ್ತಕಗಳ ಮಹತ್ವವನ್ನು ಮತ್ತಷ್ಟು ಪಡಿಸುತ್ತಿದ್ದರು. ನಾನು ಏನೇನು ಹೇಳಬೇಕೆಂದುಕೊಂಡಿದ್ದೇನೋ ಅದನ್ನೆಲ್ಲ ನನ್ನ ಪುಸ್ತಕದಲ್ಲಿ ಕಾಣಿಸಿದ್ದೇನೆ. ಬದುಕಿದ್ದರೆ ಇನ್ನಷ್ಟು ಹೇಳುತ್ತೇನೆ. ನನ್ನನ್ನು ಬೇಕೆನಿಸಿದರೆ ನನ್ನ ಗ್ರಂಥಗಳನ್ನು ಓದಿ. ಪೂರ್ವ ಯುರೋಪಿನ ಕಮ್ಯುನಿಸ್ಟ್ ದೇಶಗಳಲ್ಲಿ ಪುಸ್ತಕಗಳನ್ನು ವಿತರಿಸುತ್ತಿದ್ದ ಘನಶ್ಯಾಮರ ಪತ್ರಗಳನ್ನು ಓದಿ ಶ್ರೀಲ ಪ್ರಭುಪಾದರು
ಸಂತೋಷ ಪಡುತ್ತಿದ್ದರು. ಘನಶ್ಯಾಮರು ಬಿಬಿಟಿಯ ಗ್ರಂಥಾಲಯ ತಂಡದ ಸದಸ್ಯರಾಗಿದ್ದರು. ಈ ತಂಡವು ದೇಶದಿಂದ ದೇಶಕ್ಕೆ ಜಗತ್ತಿನಾದ್ಯಂತ ವ್ಯವಸ್ಥಿತವಾಗಿ ಸುತ್ತುತ್ತಾ ಶ್ರೀಲ ಪ್ರಭುಪಾದರ ಶ್ರೀಮದ್ ಭಾಗವತ ಹಾಗೂ ಶ್ರೀ ಚೈತನ್ಯ ಚರಿತಾಮೃತಗಳ ಪೂರ್ಣ ಗ್ರಂಥರಾಶಿಯನ್ನು ವಿಶ್ವವಿದ್ಯಾಲಯಗಳ ಗ್ರಂಥಾಲಯಗಳಲ್ಲಿ ಸಾದರಪಡಿಸುತ್ತಿತ್ತು. ಕಮ್ಯುನಿಸ್ಟ್ ಯುರೋಪಿನಲ್ಲಿ ನಿರ್ಭೀತ ದಾಳಿ ನಡೆಸಿ ಘನಶ್ಯಾಮರು ಯಶಸ್ವಿಯಾಗಿದ್ದರು. ಅವರ ವರದಿಯನ್ನು ಕೇಳಿ ಪ್ರಭುಪಾದರ ವರ್ತನೆ ಬದಲಾಯಿತು. ಉತ್ಸಾಹದಿಂದ ಅವರು ನನ್ನ ಗ್ರಂಥಗಳೇ ವಾಸ್ತವ ಸಮತಾವಾದ ಎಂದು ಘೋಷಿಸಿದರು. ನಾನು ಸಮಸ್ತ ಮಾನವ ಸಮಾಜಕ್ಕಾಗಿ ಬರೆಯುತ್ತಿದ್ದೇನೆ. ಕೃಷ್ಣ ಪ್ರಜ್ಞೆ ನೆಲಗಟ್ಟಿನ ಮೇಲೆ ಮಾನವ ಸಮಾಜವನ್ನು ಒಗ್ಗೂಡಿಸುವುದೇ ನನ್ನ ಸಿದ್ಧಾಂತ. ಅದೇ ಈಗ ಸಂಭವಿಸುತ್ತದೆ. ಕಪ್ಪು ಜನ ಬಿಳಿಯ ಜನ ನನಗಾಗಿ ಯಾಕೆ ಕೆಲಸ ಮಾಡುತ್ತಿದ್ದಾರೆ? ಈ ಹುಡುಗನಲ್ಲಿ ಎಂಥ ಪ್ರಚಂಡ ಶಕ್ತಿ ಇದೆ. ನಿಜವಾಗಿ ಆತ ಕಾಡಿನಲ್ಲಿ ಪ್ರಚಾರ ಕಾರ್ಯ ನಡೆಸುತ್ತಿದ್ದಾನೆ. ಜನರಿಗೆ ಈ ಭಾಷೆ ಗೊತ್ತಿಲ್ಲ. ಅವರು ಕೊಳ್ಳಲು ಆದೇಶ ಕಳಿಸುತ್ತಿದ್ದಾರೆ. ಕೀರ್ತನೆಯೊಂದೇ ತಮಗೆ ಸರಿಯಾದ ಔಷಧ ಎಂದು ಪ್ರಭುಪಾದರು ಹೇಳಿದ್ದರು. ಕೀರ್ತನೆ ಎಂದರೆ ಜಗತ್ತಿನಾದ್ಯಂತ ಮಾಡೋ ಪ್ರಚಾರ ಎಂದು ಹೇಳಿದ್ದರು. ತುಂಬಾ ಕಡಿಮೆ ಆಹಾರ ತೆಗೆದುಕೊಳ್ಳುತ್ತಿದ್ದ ಶ್ರೀಲ ಪ್ರಭುಪಾದರಿಗೆ ಪವಿತ್ರ ನಾಮಸ್ಮರಣ, ಶಿಷ್ಯರು ಕಳಿಸುತ್ತಿದ್ದ ಪ್ರಚಾರ ವರದಿಯ ಕೀರ್ತನೆಗಳು ಔಷಧವಾಗಿಯೂ ಬದುಕಲು ಆಧಾರವಾಗಿಯೂ ಇದ್ದವು. ಶ್ರೀಲ ಪ್ರಭುಪಾದರಿಂದ ಘನಶ್ಯಾಮರ ಪತ್ರ ಬಂದ ಸಂಜೆ ಅನೇಕ ನವಪ್ರಕಾಶಿತ ಹಿಂದಿ ಗ್ರಂಥಗಳೊಂದಿಗೆ ಗೋಪಾಲಕೃಷ್ಣರು ಬಂದಿದ್ದಾರೆ ಎಂಬ ಸುದ್ದಿ ಬಂತು. ಪ್ರಭುಪಾದರ ಹಾಸಿಗೆಯಲ್ಲಿ ಮಲಗಿದ್ದರು. ಈ ಸುವಾರ್ತೆ ಕಿವಿಗೆ ಬಿದ್ದ ಕೂಡಲೇ ಅವರು ಹುಬ್ಬುಗಳನ್ನು ಎತ್ತಿ ಇಲ್ಲಿಗೆ ಕೂಡಲೇ ಕರ್ತನ್ನಿ ಎಂದರು. ಗೋಪಾಲಕೃಷ್ಣರ ಗ್ರಂಥಗಳನ್ನು ಹಿಡಿದು ಒಳಬಂದಾಗ ಪ್ರಭುಪಾದ ಅತಿಶಯ ಉತ್ಸಾಹದಿಂದ ಎದ್ದು ಕುಳಿತರು. ಅನೇಕ ವರ್ಷಗಳ ಹಿಂದೆ ಶ್ರೀಲ ಪ್ರಭುಪಾದ ಡಲ್ಲಾಸ್ನಲ್ಲಿ ಒಂದು ದೊಡ್ಡ ಗುರುಕುಲ ಕೃಷ್ಣ ಪ್ರಜ್ಞೆಯ ಪ್ರಾಥಮಿಕ ಶಾಲೆಯನ್ನು ತೆರೆದಿದ್ದರು. ಆದರೆ ಟೆಕ್ಸಾಸ್ ರಾಜ್ಯ ಸರ್ಕಾರವು ತುಂಬಾ ನಿರ್ಬಂಧಗಳನ್ನು ಹೇರುತ್ತಾ ಹೋದುದರಿಂದ ಶ್ರೀಲ ಪ್ರಭುಪಾದ ಈ ಬಾಲಕರ ಗುರುಕುಲವನ್ನು ಭಾರತ ವೃಂದಾವನಕ್ಕೆ ವರ್ಗಾಯಿಸಬೇಕೆಂದು ಸಲಹೆ ಮಾಡಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಓದಿ. ಶ್ರುತಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ ಶಾಲೆಯನ್ನು ನಮ್ಮ ವೃಂದಾವನದ ಹೊಸ ಗುರುಕುಲ ಯೋಜನೆಗೆ ವರ್ಗಾಯಿಸಬೇಕು. ಬ್ರಹ್ಮಚಾರಿಯು ತನ್ನ ಆಧ್ಯಾತ್ಮಿಕತೆಯನ್ನು ಬೆಳೆಸಿಕೊಳ್ಳಲು ನೆರವಾಗುವ ರೀತಿಯಲ್ಲೇ ಸೌಲಭ್ಯವನ್ನು ಕಲ್ಪಿಸಲಾಗುವುದು. ವೃಂದಾವನದಲ್ಲಿ ಬದುಕುವುದೇ ಪರಿಪೂರ್ಣತೆ. ವೃಂದಾವನದಲ್ಲಿ ಬೆಳೆಯುವುದು ಒಂದು ಮಹಾ ಸೌಭಾಗ್ಯ. ಮಥುರಾ ಮಂಡಲದಲ್ಲಿ 15 ದಿನ ಇದ್ದರೆ ಮುಕ್ತಿಯು ಖಾತ್ರಿಯಾಗಿ ಲಭಿಸುತ್ತದೆ. ವೃಂದಾವನದಲ್ಲಿ ಶಾಲೆಯ ಮೇಲೆ ಯಾರೂ ಯಾವ ಬಗೆಯ ನಿರ್ಬಂಧವನ್ನು ಹೇರುವುದಿಲ್ಲ. ಸರಕಾರವು ಇದನ್ನು ಬೆಂಬಲಿಸುತ್ತದೆ. ತಮ್ಮ ಮಕ್ಕಳು ಮನುಷ್ಯರಾಗಲಿ ಭಕ್ತರಾಗಲಿ ಎಂದು ಸಾವಿರಾರು ತಂದೆ ತಾಯಿಗಳು ಇಲ್ಲಿಗೆ ಮಕ್ಕಳನ್ನು ತರಬೇತಿಗಾಗಿ ಕಳುಹಿಸುತ್ತಾರೆ. ವೃಂದಾವನದ ವಾತಾವರಣ ಮಾತಾಜಿ ಹೋಲಿಕೆಗೆ ಮೀರಿದ್ದು. ಅಲ್ಲಿನ ಕೃಷ್ಣ ಬಲರಾಮ ಮಂದಿರವು ಜಗತ್ತಿನಲ್ಲೇ ಶ್ರೇಷ್ಠವಾದುದು. 1977ರ ಜೂನ್ ವೇಳೆಗೆ ವೃಂದಾವನದ ಗುರುಕುಲ ಕಟ್ಟಡ ಮುಕ್ತಾಯದ ಹಂತಕ್ಕೆ ಬಂದಿತು. ಗುರುಕುಲದ ಕೆಲಸಗಳನ್ನು ನಿರ್ವಹಿಸುತ್ತಿದ್ದ ಭಕ್ತರು ಅದನ್ನು ಸದ್ಯದಲ್ಲೇ ಆರಂಭಿಸುವ ವಿಷಯವನ್ನು ಯೋಚಿಸುತ್ತಿದ್ದರು. ಕೋಣೆಗಳನ್ನು ಹೇಗೆ ಬಳಸಬೇಕು, ಸಿಬ್ಬಂದಿ ಕಚೇರಿಗೆ ಯಾವ ಕೋಣೆ ಇರಬೇಕು, ವಸತಿಗೆ ಯಾವ ಕೋಣೆ ಎಂದೆಲ್ಲ ಚರ್ಚಿಸುತ್ತಿದ್ದರು. ಇದರ ವಿವರಗಳ ಬಗೆಗೆ ಶ್ರೀಲ ಪ್ರಭುಪಾದರನ್ನು ಕೇಳಿಯೇ ಇರಲಿಲ್ಲವಾದರೂ ಏನು ನಡೆಯುತ್ತಿದೆ ಎಂಬುದು ಪ್ರಭುಪಾದರಿಗೆ ತಿಳಿದಿದ್ದಂತೆ ಕಾಣುತ್ತದೆ. ಒಂದು ದಿನ ಮೂಲದಿಂದ ಚೂಲದವರೆಗೆ ಹೊಸ ಗುರುಕುಲ ಕಟ್ಟಡವನ್ನು ನೋಡ ಬಯಸಿರುವುದಾಗಿ ಕಾರ್ಯದರ್ಶಿಗೆ ತಿಳಿಸಿದರು. ಕೃಷ್ಣ ಬಲರಾಮರ ದರ್ಶನ ಮಾಡಿದ ಮೇಲೆ ಹೊಸ ಕಟ್ಟಡ ಪರಿಶೀಲನೆಗಾಗಿ ಅವರನ್ನು ತೂಗು ಕುರ್ಚಿಯಲ್ಲಿ ಕರೆದೊಯ್ಯಲಾಯಿತು. ರಚನೆಯಿಂದ ತೃಪ್ತರಾದ ಪ್ರಭುಪಾದರು, ಕೃಷ್ಣನ ಕೃಪೆ, ಎಲ್ಲವನ್ನು ತುಂಬಾ ಪರಿಷ್ಕಾರವಾಗಿ ಮಾಡಲಾಗಿದೆ ಎಂದರು. 2ನೇ ಮಹಡಿಯು ಅನೇಕ ಸಂಪರ್ಕ ಕೋಣೆಗಳಿದ್ದ ಒಂದು ಸುದೀರ್ಘ ವರಾಂಡ ಆಗಿತ್ತು. ತಮಾಲ ಕೃಷ್ಣರೆಂದರು, ಇದರ ಹೊಣೆ ಹೊತ್ತಿರುವವರು ವಸತಿಗೆ ಒಂದು, ಕಚೇರಿಗೆ ಒಂದು ಕೋಣೆಯನ್ನು ಇರಿಸಿಕೊಂಡಿದ್ದಾರೆ. ತುಂಬಾ ಅನುಕೂಲವಾಗಿದೆ ಎಂದರು ಪ್ರಭುಪಾದರು. ಎಲ್ಲವನ್ನೂ ವಿವರವಾಗಿ ನೋಡಿದರು, ಕೇಳಿದರು. ಮಧ್ಯದ ಅಂಗಣದಲ್ಲಿ ಒಂದು ಹೂದೋಟ ಮತ್ತು ನೀರಿನ ಬುಗ್ಗೆ ಇರಬೇಕೆಂಬ ಸಲಹೆಯನ್ನು ಕೊಟ್ಟರು. ವೃಂದಾವನದಲ್ಲಿ ಇದರ ಮಟ್ಟಕ್ಕೆ ಬರಬಲ್ಲ ಇನ್ನೊಂದು ಕಟ್ಟಡವಿಲ್ಲವೆಂದು ಭಾವಿಸುತ್ತೇನೆ ಎಂದರು. ಮೊದಲ ಅಂತಸ್ತಿಗೆ ಬಂದಾಗ ದೇವಾಲಯದ ವ್ಯವಸ್ಥಾಪಕರಲ್ಲಿ ಒಬ್ಬರಾದ ಅಕ್ಷಯಾನಂದ ಮಹಾರಾಜರು, ನನ್ನ ಕಚೇರಿ ಇಲ್ಲಿ ಇಟ್ಟುಕೊಳ್ಳ ಬಯಸುತ್ತೇನೆ ಎಂದು ಬೆರಳು ಮಾಡಿ ಶ್ರೀಲ ಪ್ರಭುಪಾದರಿಗೆ ತೋರಿಸಿದರು. ಅದು ಚೆನ್ನಾಗಿದೆ ಪ್ರಭುಪಾದರೆಂದರು.
ಆದರೆ ನಮಗೆ ವಿಸ್ತಾರವಾದ ಕಟ್ಟಡ ಇದ್ದ ಮಾತ್ರಕ್ಕೆ ಇಲ್ಲೊಂದು ಕಾಲಿಡುತ್ತೇನೆ ಅಲ್ಲೊಂದು ಕಾಲಿಡುತ್ತೇನೆ ಎಂದು ಯೋಚಿಸಬಾರದು. ಆಗ ಇಡೀ ವ್ಯವಹಾರ ಎಡವುತ್ತದೆ. ಹಾಗೆ ಮಾಡಬೇಡಿ. 1 ಇಂಚಿನಷ್ಟು ಜಾಗ ಕೂಡ ದುರ್ವ್ಯಯವಾಗಬಾರದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಉಷಾ ಮಾತಾಜಿ ಓದಿ. ಉಷಾ ಮಾತಾಜಿ ಅನ್ಮ್ಯೂಟ್ ಮಾಡಿ. ಮಾತಾಜಿ ಓದ್ತೀನಿ ಒಂದ್ಸ. ಹರೇ ಕೃಷ್ಣ ಮಾತಾಜಿ. 500 ವಿದ್ಯಾರ್ಥಿಗಳು ಬರಬೇಕೆಂದು ನೀವೇ ಹೇಳಿದ್ದೀರಿ ಎಂದು ಗುರುಕುಲದ ಒಬ್ಬ ಅಧ್ಯಾಪಕರು ಹೇಳಿದರು. ಆದುದರಿಂದ ಸಾಧ್ಯವಾದಷ್ಟು ಜಾಗವನ್ನು ವಿದ್ಯಾರ್ಥಿಗಳಿಗಾಗಿ ಮೀಸಲಿಡಬೇಕು. ಹೌದು ಹೌದು ಪ್ರಭುಪಾದರೆಂದರು. ಈ ಮಾತನ್ನೇ ಒತ್ತಿ ಸಾರಿ ಮಾತಾಜಿ ಏನು ಮುಟ್ಬಿಟ್ಟೆ. ಈ ಮಾತನ್ನೇ ಸಿಕ್ತು ಮಾತಾಜಿ. ಸ್ವಲ್ಪ ಝೂಮ್ ಮಾಡ್ಕೊಂಡು ಹೋದ ಏನೋ ಮುಟ್ಬಿಟ್ಟೆ. ಓಕೆ, 1 ನಿಮಿಷ ಝೂಮ್ ಮಾಡ್ತೀನಿ. ಇಲ್ಲ ಸಾಕು ಮಾತಾಜಿ, ಕಾಣಿಸ್ತಾ ಇದೆ. ಈ ಮಾತನ್ನೇ ಒತ್ತಿ ಹೇಳಬೇಕೆಂದು ಅವರು ಬಯಸಿದ್ದರು. ಆದರೆ ಇನ್ನೊಬ್ಬ ಭಕ್ತರೆಂದರು, ದೇವಾಲಯ ಮತ್ತು ಗುರುಕುಲ ಎರಡಕ್ಕೂ ಸೇರಿದಂತೆ ಆಡಳಿತ ಕಚೇರಿಗಳ ಬೆರಕೆ ಇರುತ್ತದೆ. ಇಲ್ಲ ಪ್ರಭುಪಾದರೆಂದರು, ನೀವು ಇಲ್ಲಿಗೆ ಮಕ್ಕಳನ್ನು ಆಹ್ವಾನಿಸಬೇಕು. ಇಲ್ಲದಿದ್ದರೆ ಇಂತಹ ಭವ್ಯ ಕಟ್ಟಡ ಕಟ್ಟಿ ಏನು ಪ್ರಯೋಜನ? 3 ಡಜನ್ ಮ್ಯಾನೇಜರುಗಳು ಮತ್ತು 4 ವಿದ್ಯಾರ್ಥಿಗಳು ಇರಲೆಂದು ಅಲ್ಲವಲ್ಲ. ಕಟ್ಟಡದ ರಚನೆಯ ಗದ್ದಲದಲ್ಲಿ ಪ್ರಭುಪಾದರ ಮೃದು ಧ್ವನಿ ಕೇಳದೆ ಹೋಗಿದ್ದರೂ ಜಾಗದಿಂದ ಜಾಗಕ್ಕೆ ಕ್ರಮವಾಗಿ ತಮ್ಮನ್ನು ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಅವರು ಮಾತನಾಡುತ್ತಿದ್ದರು. ನಿಜವಾದರೂ ಅದರ ಸಂದೇಶ ಸುದೃಢ ಮತ್ತು ಸ್ಪಷ್ಟವಾಗಿತ್ತು. ಈಗ ಭಾರಿಯ ಸೌಕರ್ಯ ಇದೆ. ವಿದ್ಯಾರ್ಥಿಗಳನ್ನು ಕರೆತನ್ನಿ, ಅದು ಮೊದಲನೆಯ ಗುರಿ. ಇಸ್ಕಾನ್ ವಿದ್ಯಾರ್ಥಿಗಳನ್ನು ಮೊದಲು ಕರೆಸಬೇಕು ಎಂದು ಅಧ್ಯಾಪಕರೆಲ್ಲ ಒಬ್ಬರು ಹೇಳಿದರು. ಇಸ್ಕಾನೋ ಪಿಸ್ಕಾನೋ ಪ್ರಭುಪಾದರೆಂದರು. ಮೊದಲು ಹುಡುಗರನ್ನು ಕರೆತನ್ನಿ. ಅವರ ಶಬ್ದ ಚಮತ್ಕಾರಕ್ಕೆ ಭಕ್ತರೆಲ್ಲ ನಕ್ಕರು. ಆದರೆ ಪ್ರಭುಪಾದರು ಗಂಭೀರವಾಗಿದ್ದರು. ಇದೊಂದು ರಾಕ್ಷಸ ನಾಗರಿಕತೆ ಪ್ರಭುಪಾದರೆಂದರು. ಬೀದಿ ವ್ಯಾಪಾರಿಯೊಬ್ಬನ ವಿಶಿಷ್ಟ ಧ್ವನಿಯನ್ನು ಅನುಕರಿಸುತ್ತಾ ದೋ ರೂಪಾಯಿ ಎಂದರು. ಜ್ಞಾನವಿಲ್ಲ. ಕೃಷ್ಣ ಹೇಳುತ್ತಾನೆ, ತಥಾ ದೇಹಾಂತರ ಪ್ರಾಪ್ತಿ. ಆದರೆ ಅವರಿಗೆ ಅರ್ಥವಾಗುವುದು ಇಷ್ಟೇ, 2 ರೂಪಾಯಿ 4 ರೂಪಾಯಿ. ಮುಂದಿನ ಜನ್ಮದಲ್ಲಿ ಎಲ್ಲಿಗೆ ಹೋಗುತ್ತೇವೆಂಬುದು ಅವರಿಗೆ ಗೊತ್ತಿಲ್ಲ. ನಿರಂತರ ಜೀವನ ಎಂದರೇನೆಂಬುದೇ ಅವರಿಗೆ ಗೊತ್ತಿಲ್ಲ. ಈ ಬದುಕಿನಲ್ಲಿ ಸುಖ ಪಡುವುದು ಹೇಗೆ ಎಂಬುದಷ್ಟೇ ಗೊತ್ತು ಅವರಿಗೆ. ಭಗವದ್ಗೀತೆಯ ಒಂದು ಸಾಲು ಅವರಿಗೆ ಅರ್ಥವಾಗಿರುವುದಿಲ್ಲ. ಆದರೂ ಅವರೆನ್ನುತ್ತಾರೆ, ನಾನು ಗೀತೆಯನ್ನು ಓದುತ್ತೇನೆ. ಈಗ ಈ ಕಗ್ಗತ್ತಲೆ ಮುಂದುವರಿದಿದೆ. ವಿಶ್ವವಿದ್ಯಾಲಯ ಶಿಕ್ಷಣ ಎಂದು ಹೇಳಲಾಗುವ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಪೂರ್ಣ ಅಂಧಕಾರದಲ್ಲಿ ಇದ್ದೇವೆ. ಆದ್ದರಿಂದ ನಮ್ಮ ಗುರುಕುಲ ಯಶಸ್ವಿಯಾಗುತ್ತದೆ. ಸ್ವಲ್ಪ ಕಾಲ ಬೇಕು ಅಷ್ಟೇ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಎಲ್ಲಿಂದ ಮಾತಾಜಿ? 1 ನಿಮಿಷ. ಇಲ್ಲಿ ಕಾಣಿಸ್ತದ ನೋಡಿ. ಗುರುಕುಲದ ಪರಿಸರವನ್ನೆಲ್ಲ ಸುತ್ತಿ ಬಂದ ಮೇಲೆ ತಮ್ಮ ಕೋಣೆಗಳಿಗೆ ಹೋಗುವ 1 ನಿಮಿಷ ಮಾತಾಜಿ, ತುಂಬಾ ದೊಡ್ಡದಾಗೋಗುತ್ತೆ. ಹೋಗುವ ಮುನ್ನ ಇನ್ನೊಮ್ಮೆ ಕುರ್ಚಿಯನ್ನು ಇಳಿಸಬೇಕೆಂದು ಶಿಷ್ಯರನ್ನು ಪ್ರಭುಪಾದರು ಕೋರಿದರು. ಕೃಷ್ಣ ಬಲರಾಮ ಮಂದಿರದ ವಸತಿ ಭಕ್ತರು, ಗುರುಕುಲದ ವಿದ್ಯಾರ್ಥಿಗಳು ಶ್ರೀಲ ಪ್ರಭುಪಾದರ ಸುತ್ತ ನೆರೆದರು. ಆಗ ಪ್ರಭುಪಾದರು ಒಂದು ಅಂಶವನ್ನು ಖಚಿತವಾಗಿ ಹೇಳಿದರು. ನೀವು ವ್ಯವಸ್ಥಾಪನೆಯ ಬಗೆಗೆ ಮಾತಾಡುತ್ತಿದ್ದೀರಿ. ಈ ಮ್ಯಾನೇಜರ್ ಆ ಮ್ಯಾನೇಜರ್ ಯಾವ ಕೋಣೆಗಳನ್ನು ಬಳಸಿಕೊಳ್ಳಬೇಕು ಇತ್ಯಾದಿ. ಆದರೆ ನನ್ನ ಪ್ರಶ್ನೆ ಇದು, ನೀವು ಯಾರನ್ನು ಮೇಲ್ವಿಚಾರಣೆ ಮಾಡುತ್ತೀರಿ ಅವರನ್ನು ಕರೆತನ್ನಿ. ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು ಎಂಬ ಮೂಢನಂಬಿಕೆ ಬಂಗಾಳದಲ್ಲಿದೆ. ಒಬ್ಬ ಹೇಳಿದ, ನನಗೆ ತಲೆಯೇ ಇಲ್ಲವಲ್ಲ, ದಕ್ಷಿಣಕ್ಕೆ ಉತ್ತರಕ್ಕೆ ತಲೆ ಇಡುವ ಪ್ರಶ್ನೆ ಹೇಳುವುದಿಲ್ಲ. ನಿಮ್ಮ ವ್ಯವಸ್ಥಾಪನೆಯ ಚಿಂತನೆಯು ಈ ಬಗೆಯಿದೆ. ಮೊದಲು ಯಾರಿಗಾಗಿ ವ್ಯವಸ್ಥೆ ಮಾಡುತ್ತೀರಿ ಹೇಳಿ. ಸುಮ್ಮನೆ ಆಫೀಸ್ ಮ್ಯಾನೇಜರು ಲೊಸಕು ಎಂದರೆ ಪ್ರಯೋಜನವಿಲ್ಲ. ಮೊದಲನೆಯ ಮಾತೆಂದರೆ ವಿದ್ಯಾರ್ಥಿಗಳನ್ನು ಕರೆತನ್ನಿ, ಆಗ ಅದು ಯಶಸ್ವಿಯಾಗುತ್ತದೆ. ಆ ಮಧ್ಯಾಹ್ನ ಗುರುಕುಲದ
ಸಿಬ್ಬಂದಿಯ ಜೊತೆಗೆ ಶ್ರೀಲ ಪ್ರಭುಪಾದರು ಮಾತನಾಡಬೇಕೆಂದರು. ಚೈತನ್ಯ ಮಹಾಪ್ರಭುಗಳ ವಿಶ್ವಸಂಸ್ಥೆಯನ್ನು ಮುನ್ನಡೆಸುವ ದತ್ತಾಧಿಕಾರಿಯ ಹಾಗೆ ಬೇರಾರಿಗೂ ಸಾಧ್ಯವಿಲ್ಲ ಎನ್ನುವ ಹಾಗೆ ತಮ್ಮ ಕೋಣೆಯಲ್ಲಿ ಸೇರಿದ್ದ ಸಿಬ್ಬಂದಿಗೆಲ್ಲ ಸೂಚನೆ ನೀಡಿದರು. ನಮ್ಮ ಮುಂದಿನ ಕೆಲಸ ಶ್ರೀಮಂತ ವ್ಯವಹಾರಿಗಳನ್ನು ಸಂಪರ್ಕಿಸುವುದು. ಅವರಿಗೆ ನೀವು ಹೇಳಬೇಕು, ನಿಮ್ಮ ಕುಟುಂಬದ ಮಕ್ಕಳುಗಳಿಗೆ ಒಳ್ಳೆಯ ನಡತೆ, ಸಚ್ಚಾರಿತ್ರ್ಯ ಮತ್ತು ಭಕ್ತಿಗಳ ಶಿಕ್ಷಣ ಕೊಡಿಸಬೇಕು. ಚಾಣಕ್ಯ ಪಂಡಿತ ಹೇಳುತ್ತಾನೆ, ಬೆಕ್ಕು ನಾಯಿಗಳಂತಹ ಮಕ್ಕಳನ್ನು ಪಡೆದು ಏನು ಪ್ರಯೋಜನ? ಅವರು ವಿದ್ಯಾವಂತರಾಗಬೇಕು, ಭಕ್ತಿ ಮಾರ್ಗವನ್ನು ಅನುಸರಿಸಬೇಕು. ನಾವು ನಿಮ್ಮ ಮಕ್ಕಳಿಗೆ ಅದನ್ನೆಲ್ಲ ಕೊಡುತ್ತೇವೆ, ಹೀಗೆಂದು ಪ್ರಚಾರ ಮಾಡಿ. ಓದ್ಲಾ ಮಾತಾಜಿ? ಓದಿ. ಹಿಂದಿನ ಸಮಾಜದಲ್ಲಿ ಇಂದಿನ ಸಮಾಜದಲ್ಲಿ ಪ್ರಭುಪಾದರೆಂದರು, ಪ್ರಧಾನಿಗಳ ಮಗನೂ ಕೂಡ ಅಸಡ್ಡಳನಾಗಿರಬಹುದು, ಮಗ ಪ್ರಹ್ಲಾದನು ಭಕ್ತನಾಗಬಾರದು, ತನ್ನಂತೆ ವಜ್ಞಕನೂ ಮುತ್ಸದ್ದಿಯೂ ಆಗಬೇಕು ಎಂದು ರಾಕ್ಷಸ ಹಿರಣ್ಯಕಶಿಪು ಬಯಸಿದ್ದ. ಇಂದಿನ ಸಮಾಜದಲ್ಲಿ ಅಂತಹ ಮರಿ ಹಿರಣ್ಯಕಶಿಪುಗಳೇ ತುಂಬಿದ್ದಾರೆ. ಆದರೆ ಪ್ರಹ್ಲಾದರನ್ನು ಸೃಷ್ಟಿಸುವುದೇ ನಮ್ಮ ಗುರಿಯಾಗಿದೆ. ಇಲ್ಲಿ ಕೊನೆಯ ಪಕ್ಷ 250 ವಿದ್ಯಾರ್ಥಿಗಳಿಗೆ ಸೊಗಸಾದ ವಸತಿ ಕಲ್ಪಿಸಬಹುದು. ಇಡೀ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ 250 ವಿದ್ಯಾರ್ಥಿಗಳನ್ನು ತರಲಾರಿರಾ? ಎಂತಹ ಮ್ಯಾನೇಜರುಗಳು ನೀವು 500 ಜನರನ್ನು ಕರೆತನ್ನಿ, ಹೀಗೆಂದು ಪ್ರಚಾರ ಮಾಡಿ. ನಿಮ್ಮ ಪಾದಾರವಿಂದಗಳಿಗೆ ಶರಣ. 100 ಸಲ ನಿಮ್ಮ ಸ್ತೋತ್ರ ಮಾಡುತ್ತೇನೆ. ದಯವಿಟ್ಟು ನನ್ನ ಮಾತು ಕೇಳಿ. ನೀವು ಹೀಗೆ ಪ್ರಚಾರ ಮಾಡಬೇಕು. ನೀವು ವಿದ್ಯಾರ್ಥಿಗಳನ್ನು ಕರೆತರಬೇಕು. ವ್ಯವಸ್ಥಾಪನೆಗೆ ಬರಿಯ ರೂಮುಗಳನ್ನು ಬೇಡಿದರೆ ಸಾಲದು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಹರೇ ಕೃಷ್ಣ. ಗೀತಾ ಕೋಡಿಕಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಪ್ಯಾರಾ ಇದೆ ಅಷ್ಟೇ ಮಾತಾಜಿ, ಅದು ಅವ್ರ ಹತ್ರನೇ ಓದುತ್ತಿದೆ. ಓ ಹರೇ ಕೃಷ್ಣ. ಓದ್ಬೇಕಾ ಮಾತಾಜಿ? ಒಂದು ಪೇಜ್ ಓದಿಸ್ಲಿಯಾ ಮಾತಾಜಿ? ಅಲ್ಲ ಬೇಡವಾ? ಅಷ್ಟು. ಗುರುಕುಲವು ಯಶಸ್ವಿಯಾದರೆ ಮತ್ತು ಮುಂದೆ ಇಸ್ಕಾನ್ ನೆಲೆ ಭದ್ರವಾದರೆ ಸರಕಾರವು ಇಸ್ಕಾನ್ನಿಂದ ದಿಗ್ದರ್ಶನ ಪಡೆದು ತರಬೇತಿ ಇಲ್ಲದೆ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ ಎಂದು ಹೇಳಿಕೊಂಡು ಜನ ವಂಚಿಸುವುದನ್ನು ತಪ್ಪಿಸುತ್ತದೆ. ಇವೆಲ್ಲ ಹೊಸ ಕನಸುಗಳು. ಪ್ರಭುಪಾದರು ಒಪ್ಪಿಕೊಂಡರು, ಆದರೆ ಇದನ್ನು ಮಾಡಲೇಬೇಕು. ನನ್ನ ತಲೆಯಲ್ಲಿ 100 ವಿಚಾರಗಳಿವೆ, ಆದರೆ ನನ್ನ ಜೀವನ ತುದಿಗಟ್ಟಕ್ಕೆ ಬಂದಿದೆ. ಆದ್ದರಿಂದ ಈ ವಿಚಾರಗಳನ್ನೆಲ್ಲ ನಿಮ್ಮದಾಗಿ ಮಾಡಿಕೊಳ್ಳಿ. ನೀವೇ ಇದನ್ನು ಮಾಡಬೇಕು, ಏಕೆಂದರೆ ನೀವೆಲ್ಲ ತರುಣರು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿತಿ ನಾಮ್ನೇ ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಉಪಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ನಾವಿವಾಗ ಶ್ರೀಲ ಪ್ರಭುಪಾದ ಲೀಲಾಮೃತ 6ನೇ ಪುಸ್ತಕವನ್ನ ನಾವು ಓದ್ತಾ ಇದ್ದೀವಿ. ಸೊ ಇದರಲ್ಲಿ 8ನೇ ಅಧ್ಯಾಯವನ್ನ ನಾವು ತಿಳ್ಕೊತಾ ಇದೀವಿ. ಈ ಅಧ್ಯಾಯದ ಹೆಸರು ನನ್ನ ಪಾಲಿನ ಕೆಲಸ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು. ಸೊ ಪ್ರಭುಪಾದ್ರೀಗ ಅವರ ಪಾಲಿನ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಸೊ ಈಗ ಅವರ ಶಿಷ್ಯರು ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಸೊ ಈಗ ನಾವ್ ಇಲ್ಲಿ ತನಕ ಏನ್ ನೋಡಿದ್ವಿ, ನಾವು ಋಷಿಕೇಶದಲ್ಲಿ ಪ್ರಭುಪಾದರು ಇರ್ಬೇಕು ಅಂತ ಹೇಳ್ಬಿಟ್ಟು ಅವರು ಅಲ್ಲಿಗೆ ಹೋಗ್ತಾರೆ. ಆದ್ರೆ ಅವರ ಆರೋಗ್ಯ ಅಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಅವರು ಅಂದ್ರೆ ಅವರು ಸಡನ್ ಆಗಿ ಅವರು ವೃಂದಾವನಕ್ಕೆ ಹೋಗ್ಬೇಕು, ನನಗೆ ಏರ್ಪಾಟನ್ನ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಯಾವುದೇ ಒಂದು ಟ್ರೈನ್ ಬುಕ್ ಮಾಡ್ಲಿಕ್ಕೆ ಅವ್ರಿಗೆ ಸಿಗೋದಿಲ್ಲ. ಸೊ ಕೊನೆಗೆ ಕಾರಲ್ಲೇನೆ ಅವರು ವೃಂದಾವನಕ್ಕೆ ಕರ್ಕೊಂಡ್ ಬರ್ತಾರೆ. ವೃಂದಾವನಕ್ಕೆ ಕರ್ಕೊಂಡ್ ಬಂದ್ಮೇಲೆ ಸ್ವಲ್ಪ ಬೇಸಿಗೆ ಶುರುವಾದ್ಮೇಲೆ ಪ್ರಭುಪಾದರ ಆರೋಗ್ಯದಲ್ಲಿ ಒಂದ್ ಸ್ವಲ್ಪ ಚೇತರಿಕೆ ಕಾಣಿಸುತ್ತೆ. ಹಂಗಂದಿದ್ದಕ್ಕೆ ಅವ್ರು ಅಂದ್ರೆ ಹಂಗಂದ ಮಾತ್ರಕ್ಕೆ ಅವರ ದೇಹದಲ್ಲಿ ತುಂಬಾ ಶಕ್ತಿ ಬಂದಿದೆ ಅಂತಲ್ಲ, ಆದ್ರೆ ಅವರು ಚುರುಕಾಗಿ ಎಲ್ಲಾ ಕೆಲಸ ಮಾಡ್ಕೊಳೋ ತರ ಆಗ್ತಾರೆ. ಬೆಳಗ್ಗಿನ ವಿಹಾರಕ್ಕೂ ಅವ್ರು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಎಲ್ಲರ ಜೊತೆ ಅವರು ಮಾತನ್ನು ಆಡ್ಲಿಕ್ಕೆ ಅವರು ಶುರು ಮಾಡ್ತಾರೆ. ಭೇಟಿಯನ್ನ ಯಾರಾದ್ರೂ ಮಾಡ್ಲಿಕ್ಕೆ ಬಂದಾಗ ಅವ್ರ ಜೊತೆ ಮಾತುಕತೆ ಆಡ್ಲಿಕ್ಕೂ ಸಹ ಅವ್ರು ಇವಾಗ ತಯಾರಾಗ್ತಾರೆ. ಸೊ ಇವಾಗ ಯಾರು ಬರ್ತಾರೆ,
ಸ್ವರೂಪ ದಾಮೋದರ ಅವರು ವೃಂದಾವನಕ್ಕೆ ಬರ್ತಾರೆ. ಸೊ ಸ್ವರೂಪ ದಾಮೋದರ ದಾಸ್ ಜೊತೆ ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಪ್ರಭುಪಾದರಿಗೆ ತುಂಬಾ ಸಂತೋಷ ಆಗ್ತಿರುತ್ತೆ. ಯಾಕೆಂತಂದ್ರೆ ಅವರು ಒಬ್ಬ ವಿಜ್ಞಾನಿಯಾಗಿರ್ತಾರೆ. ಸೊ ಇವಾಗ ವಿಜ್ಞಾನದ ಪ್ರಕಾರ ಈ ಪ್ರಪಂಚ ಹೇಗೆ ಸೃಷ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಅವರು ಹೇಳೋದಕ್ಕೆ ಪ್ರಭುಪಾದರು ಆಧ್ಯಾತ್ಮಿಕ ಜ್ಞಾನದಿಂದ ಅದನ್ನ ಅವರ ವಾದವನ್ನ ಬಗ್ಗು ಬಡಿತಾ ಇರ್ತಾರೆ. ಸೊ ಈ ತರ ಅವರು ಸ್ವರೂಪ ದಾಮೋದರ ದಾಸ್ ಜೊತೆ ಅವರು ಸಮಯವನ್ನ ಕಳೀತಾ ಇರ್ತಾರೆ. ಇಲ್ಲಿ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಏನಾದ್ರೂ ಕೀರ್ತನನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪ್ರಭುಪಾದರಿಗೆ. ಅವರು ತಮಲ ಕೃಷ್ಣ ಮಹಾರಾಜ್ ಅವ್ರು ಕೇಳ್ತಾರೆ, ಅದಕ್ಕೆ ಕೀರ್ತನ್ ತಂಡನ ಕರೆಸ್ಲಾ ಅಂದಾಗ ಪ್ರಭುಪಾದ್ರು ಹೇಳ್ತಾರೆ, ನಾವ್ ಇವಾಗ ಮಾಡ್ತಿರೋದಾದ್ರೂ ಏನು, ನಾವ್ ಮಾಡ್ತಾ ಇರೋದು ಕೀರ್ತನೆ ಅಲ್ವಾ ಅಂತ ಹೇಳ್ಬಿಟ್ಟು. ಅಂದ್ರೆ ಕೃಷ್ಣನ ವಿಷಯವಾಗಿ ನಾವ್ ಏನೇ ಮಾಡಿದ್ರು ಸಹ ಕೀರ್ತನೆ. ಇವಾಗ ನಮ್ ಪ್ರಕಾರ ಏನು, ನಾವು ಒಂದು ಏನು ತಮಟೆ ಕರತಾಳ ಇದ್ರೆ ಮಾತ್ರ ನಾವು ಕೀರ್ತನ ಅಂತ ಅನ್ಕೋತೀವಲ್ವಾ. ಆದ್ರೆ ಪ್ರಭುಪಾದ್ರು ಹೇಳ್ತಾರೆ, ಇಲ್ಲ, ನಾವು ಕೃಷ್ಣನಿಗೋಸ್ಕರ ನಾವ್ ಏನೇ ಮಾಡಿದ್ರು ಸಹ ಅದನ್ನು ಕೀರ್ತನೆನೇ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅವಾಗ ಮತ್ತೆ ತಮಲ ಕೃಷ್ಣ ಅವರು ಒಂದು ವೃಂದಾವನ ಭಕ್ತಿ ವೇದಾಂತ ವಿಜ್ಞಾನ ಪರಿಷತ್ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಓಪನ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಸಮಾವೇಶ ಅದು. ಅದಕ್ಕೆ ಅವ್ರು ಹೇಳ್ತಾರೆ, ಈ ತರ ನಾನು ನಾಮಕರಣ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಪ್ರಭುಪಾದ್ರು ಹೇಳ್ತಾರೆ, ಬೇಡ ಬೇಡ, ವಿಜ್ಞಾನ ಅಂತ ನೀನು ಹಾಕೋದ್ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಶೀಲ ಪ್ರಭುಪಾದ್ರು ವಿಜ್ಞಾನಿ ತರ ಅಲ್ವಾ, ಅದಕ್ಕೋಸ್ಕರ ಆತರ ಬೇಡ ಅಂತ ಹೇಳ್ತಾರೆ. ಆದ್ರೆ ಬೇರೆಯವ್ರು ಹೇಳ್ತಾರೆ, ವಿಜ್ಞಾನಿ ಅಲ್ದಲ್ಲ ಇದ್ರೂ ಸಹ ವೇದಾಂತ ಅಂತಂದ್ರೆ ಅದರ ಅರ್ಥ ಏನು, ವಿಜ್ಞಾನ ಅಂತಾನೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಾದ್ಮೇಲೆ ಜೀವದಿಂದ ಜೀವ ಅಂತ ಹೇಳ್ಬಿಟ್ಟು ಯಾಕೆ ನೀವು ಇಡಬಾರ್ದು ಆ ಸಮಾವೇಶಕ್ಕೆ ಹೆಸರು ಅಂತ ಸ್ವರೂಪ ದಾಮೋದರ ಹೇಳ್ತಾರೆ. ಅವಾಗ ಅದನ್ನ ಹೇಳಿದಾಗ ಸ್ವರೂಪ ದಾಮೋದರ ದಾಸ್ ಅವರು ಕೂಡ್ಲೆ ಅವ್ರು ಒಪ್ತಾರೆ. ಆಮೇಲೆ ಪ್ರಭುಪಾದರು ಹೇಳ್ತಾರೆ, ನೀವು ಏನಾದ್ರೂ ಒಂದು ಮಹತ್ವದನ್ನ ಸಾಧಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಾವು ಯೋಗಿಗಳಂತೆ ಮತ್ತೆ ಮಂತ್ರವಾದಿಗಳ ತರ ಅಲ್ಲ, ಹಣ ಇದೆ, ಬುದ್ಧಿ ಇದೆ, ಮತ್ತೆ ನಾನು ನಿಮ್ಗೆ ಸ್ಫೂರ್ತಿಯನ್ನ ನಾನು ಕೊಡಬಲ್ಲೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಷ್ಟನ್ನ ನೀವು ತಿಳ್ಕೊಂಡಿದ್ರಿ. ಈಗ ಪ್ರಭುಪಾದ್ರು ಏನ್ ಹೇಳ್ತಾರೆ ಅಂತ ನೋಡೋಣ. ಪ್ರಭುಪಾದರಿಗೆ ದೇಹ ಸ್ಥಿತಿ ಅಷ್ಟೊಂದು ಅವ್ರದ್ದು ಚೆನ್ನಾಗಿರ್ಲಿಲ್ಲ ಅಲ್ವಾ. ಆದ್ರೆ ಅವ್ರು ಇವಾಗ ನೋಡಿ ಎಲ್ಲರಿಗೂ ಸಹ ಸ್ಫೂರ್ತಿಯನ್ನ ಕೊಡ್ತಾ ಇದ್ದಾರೆ. ಸೊ ಇದರಿಂದ ಏನ್ ಗೊತ್ತಾಗ್ತಿದೆ ಅಂತಂದ್ರೆ ಗುರುವಿನ ಒಪ್ಪು ವಾಣಿಗಳ ಬಗೆಗೆ ಇದೊಂದು ಮಹತ್ವದ ಸೂಚನೆ ಆಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಗುರು ಮಹಾರಾಜರು ಯಾವಾಗ್ಲೂ ಎದುರಿಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಬ್ಬ ಶಿಷ್ಯನಿಗೆ ಏನು ಅಂತಂದ್ರೆ ಅವರು ಗುರುಗಳ ವಾಣಿ ಮೂಲಕ ಅವ್ರು ಯಾವಾಗ್ಲೂ ಲಭ್ಯರಾಗಿರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಅದಕ್ಕೆ ಅದೇ ತರನೇ ಇವಾಗ ನಾವು ನೋಡಿದ್ವಿ, ಪ್ರಭುಪಾದರು ಇವಾಗ 108 ದೇವಸ್ಥಾನಗಳನ್ನ ಅವ್ರು ಓಪನ್ ಮಾಡಿದ್ರು. 108 ದೇವಸ್ಥಾನದಲ್ಲಿ ಪ್ರತಿಯೊಂದು ಕಡೆ ಅವ್ರು ಇರ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಅವರು ಯಾವಾಗ್ಲೂ ಪತ್ರ ಮುಖೇನ ಅವರು ಸೂಚನೆಗಳನ್ನ ಕೊಡ್ತಾ ಇದ್ರು, ಅವ್ರಿಗೆ ಮಾರ್ಗದರ್ಶನವನ್ನ ಅವರು ಕೊಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಆ ವಾಣಿ ಮೂಲಕ ಅವರು ಯಾವಾಗ್ಲೂ ಲಭ್ಯರಾಗಿರ್ತಾರೆ. ಅವರು ಒಪ್ಪು ಮೂಲಕ ಅಲ್ಲಿ ಲಭ್ಯವಾಗ್ದಲೇ ಇದ್ರು ಅವ್ರ ಶಿಷ್ಯರಿಗೆ ವಾಣಿ ಮೂಲಕ ಲಭ್ಯವಾಗಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ದೈಹಿಕ ಉಪಸ್ಥಿತಿಯಷ್ಟೇ ವಾಣಿ ಸಹಚರ್ಯವೂ ಕೂಡ ನಿಜ ಹಾಗೂ ಆತ್ಮೀಯವಾಗಿರುತ್ತದೆ ಅಲ್ವಾ. ನಮ್ಗೆ ಯಾರಾದ್ರೂ ಒಬ್ರು ಜೊತೆಯಲ್ಲಿದ್ದಾಗ ನಮ್ಗೆ ತುಂಬಾ ಧೈರ್ಯ ಅಲ್ವಾ. ಆದ್ರೆ ಇಲ್ಲಿ ಪ್ರಭುಪಾದರು ಎಲ್ಲಾ ಕಡೆ ಇರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವರ ಮಾತು, ಅವರ ವಾಣಿನೂ ಸಹ ಅಷ್ಟೇ ಧೈರ್ಯವನ್ನ ಕೊಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವರ ದೈಹಿಕ ಉಪಸ್ಥಿತಿಯಷ್ಟೇ ಅವ್ರಿಗೆ ಆತ್ಮೀಯವಾಗ್ತಾ ಇರ್ತಿತ್ತು ಅವರ ಶಿಷ್ಯರಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಅಗಲಿಕೆಯಲ್ಲಿ ಸೇವೆಯ ಉನ್ಮಾದ ಇನ್ನೂ ತೀವ್ರವಾಗಿರುತ್ತದೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ವಿಪ್ರಲಂಬ ಭಾವ ಅಥವಾ ವಿಪ್ರಲಂಬ ಭಾವದಲ್ಲಿ ನಮ್ಗೆ ಆ ಒಂದು ವಿಪ್ರಲಂಬ ಭಾವದಲ್ಲಿ ನಾವು ಸೇವೆ ಮಾಡಿದ್ರೆ ಅದರ ಒಂದು ರಸ ಇನ್ನ ಹೆಚ್ಚಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತನ ದೇಹವು ಆಧ್ಯಾತ್ಮಿಕವಾದದೆಂದು, ಆದರೆ ಭೌತಿಕ ಜಗತ್ತಿನಲ್ಲಿ ಅವನ ಹಾಜರಿಯು ತಾತ್ಕಾಲಿಕವೆಂದು ಶಾಸ್ತ್ರಗಳು ಹೇಳುತ್ತವೆ. ಸೊ ಇವಾಗ ಶುದ್ಧ ಭಕ್ತನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಇದ್ರೂ ಸಹ ಅವರ ದೇಹ ಆಧ್ಯಾತ್ಮಿಕವಾಗಿರುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ. ಅವ್ರು ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಅವ್ರಿರೋದು ಸ್ವಲ್ಪ ದಿವಸ ಮಾತ್ರ ಅಷ್ಟೇ, ಅದು ತಾತ್ಕಾಲಿಕವಾಗಿ. ಇವಾಗ ನಾವಾದ್ರೆ ನಮ್ಮ ಕರ್ಮಾನುಸಾರ ನಾವು ಹುಟ್ಟು ಸಾವಿನ ಚಕ್ರದಲ್ಲಿ ನಾವು ತಿರುಗ್ತಾ ಇರ್ತೀವಿ. ಆದ್ರೆ ಯಾರೇ ಒಬ್ಬ ಶುದ್ಧ ಭಕ್ತ ಬಂದ್ರೆ ಅವರ ಒಂದು ಹಾಜರಿ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ತಾತ್ಕಾಲಿಕ ಅಂತ ಹೇಳ್ತಾ ಇದ್ದಾರೆ. ಶೀಲ ಪ್ರಭುಪಾದರು ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಬಗೆಗೆ ಹೇಳಿದ್ದಂತೆ ನಾವು ಎಂದರೆ ಅವರು ಕೃಷ್ಣನ ಸೇವೆ ಮಾಡಲು ಬೇರೆ ಕಡೆಗೆ ಹೋಗಿದ್ದಾರೆ ಎಂದಷ್ಟೇ ಅರ್ಥ ಅಲ್ವಾ. ಇವಾಗ ಶೀಲ ಪ್ರಭುಪಾದರ ಗುರು ಮಹಾರಾಜರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಲ್ಲ ಅಲ್ವಾ. ಅವ್ರು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳೋದಿಲ್ಲ. ಯಾಕೆಂತಂದ್ರೆ ಅವರು ಯಾವಾಗಲೂ ಕೃಷ್ಣನ ಸೇವೆಯಲ್ಲಿ ತೊಡಗಿರ್ತಾರೆ. ಅವ್ರು ಈ ಭೌತಿಕ ಪ್ರಪಂಚದಲ್ಲಿ ಇಲ್ದಲೇ ಇದ್ರು ಸಹ ಅವ್ರು ಇನ್ನೊಂದು ಬ್ರಹ್ಮಾಂಡಕ್ಕೆ ಹೋಗಿರ್ತಾರೆ. ಈ ಬ್ರಹ್ಮಾಂಡವನ್ನ ಬಿಟ್ಟು ಇನ್ನೊಂದು ಬ್ರಹ್ಮಾಂಡಕ್ಕೆ ಹೋಗಿರ್ತಾರೆ. ಅಲ್ಲೂ ಸಹ ಕೃಷ್ಣನ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಸೊ ಉಪದೇಶಾಮೃತ ಎಂಬ ಗ್ರಂಥದಲ್ಲಿ ಗುರು ಮಹಾರಾಜರು ದೇಹದ ಬಗೆಗೆ ಶಿಷ್ಯರಿಗೆ ಹೇಳಿದ್ದರು. ಇವಾಗ ದೇಹದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವು ಇದನ್ನ ಉಪದೇಶಾಮೃತದಲ್ಲಿ ನಾವು ತಿಳ್ಕೊಂಡಿದೀವಲ್ವಾ. ಸೊ ಈ ಶ್ಲೋಕನ ಯಾರಾದ್ರೂ ಹೇಳ್ತೀರಾ ಗೊತ್ತಾ? 6ನೇ ಶ್ಲೋಕ ಅದು. ಶ್ಲೋಕ 6. ದೃಷ್ಟೈ ಸ್ವಭಾವ ಜನಿತೈರ್ ವಪುಶ್ಚ ದೋಷೈರ್ ನಾಪ್ರಾಕೃತತ್ವಮಿಹ ಭಕ್ತ ಜನಸ್ಯ ಪಶ್ಯೇತ್ ಗಂಗಾಂಬಸಾಂ ನ ಖಲು ಬದ್ಬುದಪೇನ ಪಂಕೈರ್ ಬ್ರಹ್ಮದ್ರವತ್ವಮಪಗಚ್ಚತಿ ನೀರಧರ್ಮೈಃ.
ಅಲ್ವಾ? ಇದನ್ನ ನಾವು ಉಪದೇಶಾಮೃತದಲ್ಲಿ ನಾವು ತಿಳ್ಕೊಂಡಿದೀವಿ. ಸೊ ಲೆವೆಲ್ 3 ಮಾಡಿರೋರು ಮತ್ತೆ ಭಕ್ತಿಶಾಸ್ತ್ರಿ ಮಾಡಿರೋರಿಗೆ ಇದು ಗೊತ್ತಿರುತ್ತೆ ಈ ಶ್ಲೋಕ. ಸೊ ಆ ಶ್ಲೋಕದ ಅರ್ಥ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ತನ್ನ ಆದಿಮ ಕೃಷ್ಣ ಪ್ರಜ್ಞೆಯ ನೆಲೆಯಲ್ಲಿ ಸ್ಥಿತನಾಗಿದ್ದು ಒಬ್ಬ ಶುದ್ಧ ಭಕ್ತನು ತಾನು ದೇಹ ಎಂದು ಭಾವಿಸುವುದಿಲ್ಲ ಅಲ್ವಾ? ನೋಡಿ, ಇವಾಗ ನಮ್ಗೂನು ಸಹ ಗೊತ್ತಾಗೋಗಿದೆ ನಾವು ದೇಹ ಅಲ್ಲ, ನಾವು ಆತ್ಮ ಅಂತ. ಆದ್ರೆ ನಾವು ಆ ಒಂದು ಆತ್ಮ ಪ್ರಜ್ಞೆಯಲ್ಲಿ ನಮ್ಗಿನ್ನ ಬದುಕ್ಲಿಕ್ಕೆ ಆಗ್ತಾ ಇಲ್ಲ, ನಾವಿನ್ನ ದೇಹ ಪ್ರಜ್ಞೆಲೆ ನಾವಿದೀವಿ. ಆದ್ರೆ ಶುದ್ಧ ಭಕ್ತ ಅವನು ಈ ಭೌತಿಕ ಪ್ರಪಂಚದಲ್ಲಿ ಇದ್ರೂನು ಸಹ, ಅವನು ದೇಹವನ್ನ ಹೊಂದಿದ್ರೂನು ಸಹ ಅವನು ತನ್ನ ದೇಹ ಅಂತ ಹೇಳ್ಬಿಟ್ಟು ಯಾವತ್ತೂ ಅವನು ಭಾವಿಸೋದಿಲ್ಲ. ಅಂತಹ ಭಕ್ತನನ್ನು ಪ್ರಾಪಂಚಿಕ ದೃಷ್ಟಿಕೋನದಿಂದ ನೋಡಬಾರದು. ಇವಾಗ ಯಾರ್ದು ಶುದ್ಧ ಭಕ್ತ ಇದ್ರೆ ನಾವು ಅವ್ರ ದೇಹದಿಂದ ನಾವು ಅವರನ್ನ ನೋಡಬಾರದು. ವಾಸ್ತವವಾಗಿ ಒಬ್ಬ ಭಕ್ತನ ದೇಹ ಕೀಳು ಕುಟುಂಬದಿಂದ ಬಂದಿದ್ರೆ, ಅವ್ರು ಇವಾಗ ಯಾವ್ದಾದ್ರು ಒಂದು, ಇವಾಗ ನಾವು ನೋಡಿದ್ವಿ ಹರಿದಾಸ್ ಠಾಕೂರ್, ಅವರು ಮುಸ್ಲಿಮಾನ್ ಕುಟುಂಬದಿಂದ ಅವ್ರು ಬಂದಿದ್ದಾರೆ. ಅದರಲ್ಲಿ ಒಳ್ಳೆಯ ರೂಪವಿಲ್ಲದಿದ್ದರೆ, ವಿಕೃತಾಂಗವಾಗಿದ್ದರೆ ಅಥವಾ ಬಡಕಲಾಗಿದ್ದರೆ ಅವುಗಳನ್ನು ಪರಿಗಣಿಸಬೇಕಾಗಿಲ್ಲ ಅಲ್ವಾ? ಅವ್ರು ನೋಡ್ಲಿಕ್ಕೆ ಅವ್ರ ರೂಪದಲ್ಲಿ ಹೇಗೆ ಇರ್ಲಿ, ಅವ್ರು ಕುರೂಪರಾಗೇ ಇರ್ಲಿ, ವಿಕೃತಾಂಗವಾಗೇ ಇರ್ಲಿ, ಅವರನ್ನ ನಾವು ದೇಹದಿಂದ ನಾವು ಗುರುತಿಸ್ಕೂಡ್ದು ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ದೃಷ್ಟಿಗೆ ಒಬ್ಬ ಶುದ್ಧ ಭಕ್ತನ ದೇಹದಲ್ಲಿ ಅಂತಹ ಕೊರತೆಗಳು ಪ್ರಧಾನವಾಗಿರುವಂತೆ ಕಾಣಬಹುದು ಅಲ್ವಾ? ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಆ ಒಬ್ಬ ಶುದ್ಧ ಭಕ್ತನನ್ನ ನೋಡಿದಾಗ, ಓ ಇವ್ರ ದೇಹ ಏನಪ್ಪಾ ಹಿಂಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೋ ಒಂದು ಕೊರತೆ ಇದೆ ಅಂತ ಹೇಳ್ಬಿಟ್ಟು ಕಾಣಬಹುದು. ಆದರೆ ಅಂತಹ ದೋಷಪೂರ್ಣವೆಂದು ಕಾಣಿಸುವಾಗಲೂ ಶುದ್ಧ ಭಕ್ತನ ದೇಹವು ಕಳಂಕಿತವಾಗಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ದೇಹ ಏನೋ ಅದ್ರಲ್ಲಿ ನ್ಯೂನತೆ ಇದೆ ಅಂತ ಅನ್ಸಿದ್ರು ಸಹ ಅದು ಕಳಂಕಿತವಾಗಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನ ಏನಕ್ಕೆ ಹೋಲಿಸ್ತಿದ್ದಾರೆ ಅಂತಂದ್ರೆ ಗಂಗೆಗೆ ಹೋಲಿಸ್ತಾ ಇದ್ದಾರೆ, ಗಂಗೆ ನೀರಿಗೆ ಹೋಲಿಸ್ತಿದ್ದಾರೆ. ನಮ್ಗೆ ಗೊತ್ತಿರೋ ಹಾಗೇನೆ ಮಳೆಗಾಲದಲ್ಲಿ ಏನಾಗುತ್ತೆ, ಆ ಗಂಗೆಗೆ ಆ ನೀರು ಬೇರೆ ಕಡೆಯಿಂದ ನೀರೆಲ್ಲ ಹರ್ಕೊಂಡ್ ಬಂದಾಗ ಅದ್ರಲ್ಲಿ ಮಣ್ಣು, ಕಲ್ಲು, ಗುಳ್ಳೆ, ನೀರು ಕೊಳಕಾಗಿರೋ ತರ ಅನ್ಸುತ್ತೆ. ಆದ್ರೂನು ಸಹ ಗಂಗೆ ಯಾವತ್ತೂ ಸಹ ಅವಳು ಕೊಳಕಾಗಿರೋದಿಲ್ಲ. ನೋಡಿದ್ರು ಸಹ ಅದು ಇವಾಗ ಶುದ್ಧ ಭಕ್ತರು ಏನ್ ಮಾಡ್ತಾರೆ, ಆ ತರ ಒಂದು ಗಂಗೆಯಲ್ಲಿ ಏನು ಮಣ್ಣು, ಕಲ್ಲು ಮತ್ತೆ ಗುಳ್ಳೆಗಳೆಲ್ಲ ಕಾಣಿಸಿದ್ರು ಸಹ ಅವ್ರು ಅದ್ರಲ್ಲಿ ಮುಳುಗ್ತಾರೆ. ಯಾಕಂದ್ರೆ ಗಂಗೆ ಯಾವಾಗ್ಲೂ ಸಹ ಪವಿತ್ರಳಾಗಿರ್ತಾಳೆ. ಅದೇ ತರನೇ ಶುದ್ಧ ಭಕ್ತರು ಅವರ ರೂಪದಲ್ಲಿ, ಅವರ ದೇಹದಲ್ಲಿ ಏನೇ ಒಂದು ನ್ಯೂನತೆ ಇದ್ರೂ ಸಹ ಅವ್ರು ಯಾವಾಗ್ಲೂ ಪರಿಶುದ್ಧರಾಗೇ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಲೌಕಿಕ ತಿಳುವಳಿಕೆಯಲ್ಲಿ ಪ್ರಗತಿ ಸಾಧಿಸಿರುವವರು ನೀರಿನ ಸ್ಥಿತಿಯನ್ನೇ ಲೆಕ್ಕಿಸದೆ ಗಂಗೆಯಲ್ಲಿ ಸ್ನಾನ ಮಾಡುತ್ತಾರೆ. ನೋಡಿ, ಯಾರು ಆ ಅಲೌಕಿಕ ಸ್ಥಿತಿಯಲ್ಲಿ ಇರ್ತಾರೆ, ದೇಹ ಭಾವನೆಯಲ್ಲಿ ಇರೋದಿಲ್ವೋ, ಅವರು ಆ ಗಂಗೆಯ ಮಹತ್ವವನ್ನ ಅರ್ಥಕೊಂಡಿರ್ತಾರೆ. ಅವರು ಈ ಗಂಗೆಯ ಸ್ಥಿತಿಯನ್ನ ಲೆಕ್ಕಿಸ್ತಲೇ ಅವರು ಅಲ್ಲಿ ಸ್ನಾನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಶೀಲ ಪ್ರಭುಪಾದರ ಸಂಗಡ ಆಪ್ತವಾಗಿ ಓಡಾಡ್ತಿದ್ದವರಿಗೆ ಅವರ ಆರೋಗ್ಯ ಕುಸಿದಿದೆ ಎಂದು ಅನಿಸುತ್ತಿರ್ಲಿಲ್ಲ. ನೋಡಿ, ಈಗ ಶೀಲ ಪ್ರಭುಪಾದರ ದೇಹವನ್ನು ನೋಡಿದ್ರು ಅಷ್ಟೇನೆ, ಅದು ತುಂಬಾ ಕೃಶವಾಗಿ ಹೋಗ್ಬಿಟ್ಟಿರುತ್ತೆ ಅಲ್ವಾ? ಅವ್ರು ಏನು ಊಟ ಮಾಡ್ತಿದ್ದಾರೆ, ಅವ್ರು ಏನು ಊಟನೇ ಮಾಡ್ತಿಲ್ಲ, ಏನೋ ಒಂದ್ ಸ್ವಲ್ಪ ಆ ಒಂದು ದ್ರವ ರೂಪದ ಆಹಾರವನ್ನ ಅವ್ರು ತಗೋತಾ ಇದ್ದಾರೆ. ಸೊ ಆದ್ರೂ ಸಹ ಅವರ ಶಿಷ್ಯರಿಗೆ ಇದು ಪ್ರಭುಪಾದರ ದೇಹ ಏನಪ್ಪಾ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾರಿಗೂ ಸಹ ಹಂಗೆ ಅನ್ನಿಸ್ತಾ ಇರ್ಲಿಲ್ಲ. ಅವ್ರು ಹೇಗೆ ಕಾಣಿಸ್ಲಿ, ಸೇವಿಸಲು ಇನ್ನೊಂದು ಅವಕಾಶ ಕೊಡುತ್ತಿದ್ದಾರಲ್ಲ ಸಾಕು, ಅವ್ರಿಗೆ ಸೇವೆ ಮಾಡ್ಲಿಕ್ಕೆ ನಮ್ಗೊಂದು ಅವಕಾಶ ಕೊಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾ ಇದ್ರು. ಅವರು ತಿನ್ನಬೇಕೆಂದು ಬಯಸಲಿ, ಬೇಡವೆನ್ನಲಿ, ಸಂತೋಷದಿರಲಿ, ಅಸಮಾನದಲ್ಲಿರಲಿ, ಆರೋಗ್ಯವಾಗಿರುವಂತೆ ಕಾಣಿಸದಿರಲಿ, ಪ್ರೀತಿ ಮತ್ತು ಕರ್ತವ್ಯ ಭಾವದಿಂದ ಶಿಷ್ಯರು ಗುರು ಮಹಾರಾಜ ಮರ್ಜಿಯಂತೆ ನಡೆದುಕೊಳ್ಳುತ್ತಿದ್ದರು. ನೋಡಿ, ಅವರು ಊಟ ಮಾಡ್ತಾ ಇಲ್ವೋ, ಅಥವಾ ನೋಡ್ಲಿಕ್ಕೆ ಆರೋಗ್ಯವಾಗಿದ್ದಾರೋ ಇಲ್ವೋ, ಅವರು ಸಂತೋಷದಿದ್ದಾರೋ ಅಸಮಾಧಾನದಿದ್ದಾರೋ, ಹೇಗಾದ್ರೂ ಇರ್ಲಿ, ಅಯ್ಯೋ ನಮ್ಗೆ ಶೀಲ ಪ್ರಭುಪಾದರು ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಸಹ ಪ್ರಭುಪಾದರು ಏನ್ ಹೇಳ್ತಾ ಇದ್ರು ಅವ್ರ ಇಚ್ಛೆಯಂತೆ ಅವರು ನಡ್ಕೋತಾ ಇರ್ತಾರೆ. ಶೀಲ ಪ್ರಭುಪಾದರು ಅವರು ಎಲ್ಲಾ ಕೆಲಸ ಮಾಡ್ಲಿಕ್ಕೂ ಸಹ ಈಗ ಶಿಷ್ಯರನ್ನೇ ಅವರು ಅವಲಂಬಿಸ್ತಾ ಇದ್ರು. ಶಿಷ್ಯರನ್ನು ಸಹ ಇವಾಗ ಪ್ರಭುಪಾದರನ್ನ ಸೇವೆ ಮಾಡ್ಲಿಕ್ಕೆ ಅವರು ನಾವು ಬದುಕಿರೋದೇ ಶೀಲ ಪ್ರಭುಪಾದರ ಸೇವೆ ಮಾಡ್ಲಿಕ್ಕೆ ಅಂತ ಅನ್ಕೊಂಡು ಅವರು ಸೇವೆಯನ್ನ ಮಾಡ್ತಾ ಇದ್ರು. ಆದರೂ ತಮ್ಮ ಭೌತಿಕ ಉಪಯೋಗಿಗೆ ಸಲ್ಲಿಸಿದ ಸೇವೆಗಿಂತ ತಮ್ಮ ಬೋಧನೆಯನ್ನ ಅನುಸರಿಸುವುದು ತುಂಬಾ ಮಹತ್ವದ್ದು ಎಂದು ಒತ್ತಿ ಹೇಳುತ್ತಲೇ ಇದ್ದರು. ಈಗ ಅವ್ರಿಗೆಲ್ಲರಿಗೂ ಸಹ ಪ್ರಭುಪಾದರು ಇವಾಗ ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದಕ್ಕೆ ಎಲ್ಲರಿಗೂ ಸಹ ಪ್ರಭುಪಾದರಿಗೆ ಸೇವೆ ಮಾಡ್ಲಿಕ್ಕೆ ಹೆಚ್ಚೆಚ್ಚು ಅವಕಾಶ ಸಿಗ್ತಿದೆ. ಆದ್ರೆ ಪ್ರಭುಪಾದರ ಮನಸ್ಥಿತಿ ಯಾವ ತರ ಇದೆ ಅಂತಂದ್ರೆ, ನನ್ನ ದೇಹಕ್ಕೆ ಇವರು ಸೇವೆ ಮಾಡೋದಕ್ಕಿನ್ನ ನಾನು ಏನ್ ಹೇಳ್ತಾ ಇದೀನಿ, ಉಪದೇಶ ಮಾಡ್ತಾ ಇದೀನಿ, ಆ ಬೋಧನೆ ಮಾಡ್ತಾ ಇದೀನಿ, ಅದನ್ನ ಅವ್ರು ಪರಿಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಅದಕ್ಕೆ ಒತ್ತನ್ನ ಕೊಡ್ತಾ ಇದ್ರು. ಅಂದ್ರೆ ಒಪ್ಪು ಸೇವೆಗಿನ್ನ ಅವರು ವಾಣಿ ಸೇವೆಗೆ ಒತ್ತನ್ನ ಅವರು ಕೊಡ್ತಾ ಇದ್ರು. ಈಗ ಇಬ್ರು ಸನ್ಯಾಸಿ ಶಿಷ್ಯರು ಹೊರಟು ನಿಂತಾಗ ಶೀಲ ಪ್ರಭುಪಾದರು ನಗುತ್ತಾ ಹೇಳಿದ್ರು, ನಾನು ಇರಬಹುದು ಹೋಗ್ಬೋದು, ಆದ್ರೆ ನನ್ನ ಪುಸ್ತಕಗಳಲ್ಲಿ ಶಾಶ್ವತವಾಗಿ ಇರುತ್ತೇನೆ ಅಲ್ವಾ? ಇದನ್ನ ನಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅಲ್ವಾ? ಯಾವುದೇ ಒಂದು ಪ್ರವಚನ ಮಾಡಿದಾಗ ಪ್ರಭುಪಾದರು ಅವರು ನಮ್ಮನ್ನ ಅಗ್ಲಿ ಹೋಗಿರ್ಬೋದು, ಆದ್ರೆ ಅವರು ತಮ್ಮ ಪುಸ್ತಕದಲ್ಲಿ ಅವರು ಶಾಶ್ವತವಾಗಿ ಅವರು ಇರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಈಗ ಅವ್ರಿಗಿಬ್ರು ಸನ್ಯಾಸಿ ಶಿಷ್ಯರು ಇವಾಗ ಹೊರಡ್ಲಿಕ್ಕೆ ಶುರುವಾದಾಗ, ಅಂದ್ರೆ ಹೊರಡ್ಲಿಕ್ಕೆ ಅವರು ಹೊರಟು ನಿಂತಾಗ ಪ್ರಭುಪಾದರು ಹೇಳ್ತಾರೆ, ನಾನು ಇವಾಗ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಪುಸ್ತಕಗಳಲ್ಲಿ ನಾನು ಯಾವಾಗ್ಲೂ ಶಾಶ್ವತವಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಒಂದು ವಾರದಲ್ಲಿ 1 2 40,000 ರಟ್ಟಿನ ಪುಸ್ತಕಗಳು ವಿತರಣೆಯಾಗಿದೆ ಅಂತ ಸುದ್ದಿ ಕೇಳಿದಾಗ ಪ್ರಭುಪಾದರಿಗೆ ತುಂಬಾ ಸಂತೋಷ ಆಗಿದೆ. ಪ್ರಭುಪಾದರಿಗೆ ಯಾವಾಗ್ಲೂ ಅಷ್ಟೇ ಆ ಪುಸ್ತಕವನ್ನ ಅವರು ಏನು ಮಾರಾಟ ಆಗೋದ್ರ ವಿಷಯ ಅವ್ರಿಗೆ ತುಂಬಾ ಸಂತೋಷವನ್ನ ಕೊಡ್ತಾ ಇರುತ್ತೆ. ಆ ಪುಸ್ತಕ ವಿತರಣೆ ವೃದ್ಧಿಸಿದರೆ ನಾನು ಸಾಯೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶತಮಾನಗಳ ಕಾಲ ಬದುಕಿರ್ತೀನಿ ಅಂತ.
ಪ್ರಭುಪಾದರಿಗೆ ತಲೆನೋವು ಕೊಡದ ಒಂದು ಸುದ್ದಿ ಅಂದ್ರೆ ಪುಸ್ತಕ ವಿತರಣೆಯ ವರದಿ. ಸೊ ಇವಾಗ ಪ್ರಭುಪಾದರಿಗೆ ಯಾವ ವಿಷಯ ತುಂಬಾ ಸಂತೋಷವನ್ನ ಕೊಡ್ತಾ ಇತ್ತು, ಬೇಜಾರಾಗ್ತಿರ್ಲಿಲ್ಲ ಅಂತಂದ್ರೆ ಕೇಳಲಿಕ್ಕೆ ಈ ಪುಸ್ತಕ ವಿತರಣೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಅದ್ರ ವರದಿ ಬಂದಾಗ ಅವ್ರು ತುಂಬಾ ಸಂತೋಷವಾಗಿರ್ತಿತ್ತು. ಸೊ ತಮಾಲ ಕೃಷ್ಣರು ಹೇಳಿದಾಗ ಪುಸ್ತಕ ವರದಿ ವಿತರಣೆ ಬಗ್ಗೆ ಹೇಳಿದಾಗ ಶಿಲ ಪ್ರಭುಪಾದರು ನಕ್ಬಿಟ್ಟು ಇದೇ ನನ್ ಜೀವ, ನಾನು ಇದನ್ನ ನನ್ನ ಉಳಿಸ್ತಾ ಇರೋದು ಇದೊಂದೇ ವಿಷಯ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆದ್ರೆ ಒಂದಿನ ತಮಾಲ್ ಕೃಷ್ಣ ಸ್ವರೂಪ ದಾಮೋದರ್ ಅವರು ತೋಟದಲ್ಲಿ ಕೂತ್ಕೊಂಡಾಗ ಅವರು ಅವರ ಪುಸ್ತಕದಲ್ಲಿ ಮುದ್ರಣ ಆಗಿರುವಂತಹ ಒಂದು ಪುಸ್ತಕದಲ್ಲಿ ಒಂದು ದೋಷವನ್ನ ನೋಡ್ತಾರೆ. ಅದನ್ನ ನೋಡಿದಾಗ ತುಂಬಾನೇ ಕೋಪ ಬರುತ್ತೆ ಪ್ರಭುಪಾದರಿಗೆ. ಮುನಯ ಸಾಧು ಪೃಷ್ಟೋಹಂ ಅಂತ ಆರಂಭ ಆಗುವಂತಹ ಪ್ರಥಮ ಕಾಂಡದ ಒಂದು ಶ್ಲೋಕವನ್ನ ತಮಾಲ ಕೃಷ್ಣರು ಗಟ್ಟಿಯಾಗಿ ಓದ್ತಾರೆ. ಅದರ ಅರ್ಥವನ್ನ ಓದು ಅಂತ ಹೇಳಿದಾಗ ಶಿಲ ಪ್ರಭುಪಾದ ಕೇಳಿದಾಗ ತಮಾಲ ಕೃಷ್ಣರು ಓದ್ತಾರೆ. ಮುನಯಃ ಅಂದ್ರೆ ಎಲೈ ಋಷಿಗಳೇ, ಸಾಧು ಅಂತಂದ್ರೆ ಇದು ಸುಸಂಗತ, ಪೃಷ್ಟಃ ಪ್ರಶ್ನಿಸಿದರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಸಾಧು ಅಂದ್ರೆ ಸುಸಂಗತನ ಅಂತ ಹೇಳ್ಬಿಟ್ಟು ಪ್ರಭುಪಾದರಿಗೆ ತುಂಬಾನೇ ಅವ್ರಿಗೆ ಕೋಪ ಬರುತ್ತೆ. ಇದೇನಿದು ಸಂಸ್ಕೃತದಲ್ಲಿ ಸಂಪಾದಕರು ಯಾರು ಅದನ್ನ ಅನುವಾದ ಮಾಡಿದರೆ ಅವರು ನನ್ಗೆಲ್ಲಾ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಆದ್ರೆ ನೋಡಿ ಇಲ್ಲಿ ಸಾಧು ಅನ್ನೋದು ಪದಕ್ಕೆ ಸುಸಂಗತ ಅನ್ನೋದು ಅರ್ಥ ಅಲ್ಲ, ಅದಕ್ಕೆ ಭಕ್ತ ಅಂತ ಹೇಳ್ಬಿಟ್ಟು ಅರ್ಥ. ಇದೇನ್ ಹೀಗ್ ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಕೆಂಡಾಮಂಡಲವಾಗ್ತಾರೆ. ನೋಡಿ ಅವ್ರು ಏನಂತ ಬೈತಾ ಇದಾರೆ ಅಂದ್ರೆ ಸಂಸ್ಕೃತದ ವಿದ್ವಾಂಸ ಕತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬೈತಾರೆ. ಅಲ್ಪ ಜ್ಞಾನ ಅನ್ನೋದು ಅಪಾಯಕಾರಿ ಅಂತ ಹೇಳ್ತಾರೆ. ಕೂಡಲೇ ತಾವು ಮಹಾ ವಿದ್ವಾಂಸರು ಅಂತ ಭಾವಿಸ್ಬಿಟ್ಟು ಅವ್ರು ಭಾವಿಸ್ತಾ ಇರ್ತಾರೆ. ನಾನು ಇದನ್ನ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ನಾನು ಇದನ್ನ ಟ್ರಾನ್ಸ್ಲೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅವರು ಮಾಡೋದೆಲ್ಲ ಇಂತಹ ಒಂದು ಕೆಲಸವನ್ನೇ ಅಬದ್ಧವನ್ನೇ ಅವ್ರು ಬರೀತಾರೆ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆ ಇದ್ರ ಬಗ್ಗೆನೆ ಮಾತಾಡ್ತಾರಂತೆ ಅವರು. ಅವ್ರಿಗೆ ಇದು ತುಂಬಾನೇ ಅವ್ರಿಗೆ ಮೂಡ್ ಅಪ್ಸೆಟ್ ಆಗೋಗ್ಬಿಟ್ಟಿರುತ್ತೆ ಇದನ್ನ ನೋಡಿದ್ಮೇಲೆ. ಆಮೇಲೆ BBTಗೆ ಅವ್ರಿಗೆ ಕೂಡ್ಲೆ ಅವರು ಪತ್ರ ಬರೀತಾರೆ, ನೀವು ಇಂತಹ ಊಹಾಪೋಹ ಬರೆಯುವಂತಹವ್ರನ್ನೆಲ್ಲ ನೀವು ನಿಲ್ಲಿಸ್ಬೇಕು, ಇಂಥವ್ರಿಗೆ ನೀವು ಕೊಡಬಾರ್ದು ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕಮಾಲ ಕೃಷ್ಣರಿಗೆ ಹೇಳ್ತಾರೆ. ಸಂಪಾದಿಸುವ ನೆಪದಲ್ಲಿ ತಮ್ಮ ಪುಸ್ತಕಗಳನ್ನು ಬದಲಾಯಿಸೋದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ತಮ್ಮ ಪುಸ್ತಕದಲ್ಲಿ ಏನನ್ನ ಬರ್ದಿರೋದನ್ನ ತಿರುಚ್ಕೂಡ್ದು ಅಂತ, ಯಾಕಂದ್ರೆ ಪ್ರಭುಪಾದರ ಉದ್ದೇಶನೇ ಅದು ಅಲ್ವಾ, ಯಥಾರೂಪ. ಅದಕ್ಕೆ ಅವರು ಭಗವದ್ಗೀತಾ ಯಥಾರೂಪ ಆಸ್ ಇಟ್ ಈಸ್ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ. ಸೊ ಯಾವುದೇ ಒಂದು ಅರ್ಥವನ್ನ ಯಾರಾದ್ರೂ ತಿರುಚೋದನ್ನ ನೋಡಿದ್ರೆ ಅವ್ರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಪ್ರಭುಪಾದರು ಇಷ್ಟೊಂದು ಕೋಪ ಮಾಡ್ಕೊಂಡಿರೋದನ್ನ ಅವ್ರ ಶಿಷ್ಯರು ನೋಡಿರೋದಿಲ್ಲ. ಅವರು ತುಂಬಾ ಅವ್ರಿಗೆ ಭಯನೇ ಆಗೋಗುತ್ತೆ, ಏನಿದು ಪ್ರಭುಪಾದ ಇಷ್ಟೊಂದು ಕೋಪ ಮಾಡ್ಕೊಂಡಿದಾರಲ್ವಾ ಈ ವಿಷಯಕ್ಕೆ ಅಂತ ಹೇಳ್ಬಿಟ್ಟು. ಸೊ ತಮ್ಮ ತೋಟದಲ್ಲಿ ಶಾಂತವಾಗಿ ಶ್ರೀಮದ್ ಭಾಗವತದ ವಾಚನವನ್ನು ಆಲಿಸುವರೆಂದು ನಿರೀಕ್ಷಿಸಲಾಗಿತ್ತು. ಶಿಲ ಪ್ರಭುಪಾದರಿಗೆ ನಮ್ಗೆ ಗೊತ್ತಿರೋ ಹಾಗೇನೆ ಅಲ್ಲಿ ಆ ಕೃಷ್ಣ ಬಲರಾಮ ಆ ಒಂದು ದೇವಸ್ಥಾನದಲ್ಲಿ ಅವ್ರದೇ ಒಂದು ತೋಟ ಇರುತ್ತೆ ಅಲ್ವಾ, ಅವರ ಒಂದು ಚಿಕ್ಕದೊಂದು ಕೈತೋಟ ಇರುತ್ತೆ ಅವರ ರೂಮ್ ಹತ್ರ. ಸೊ ಅಲ್ಲಿ ಅವ್ರಿಗೆ ಶ್ರೀಮದ್ ಭಾಗವತವನ್ನ ಕೇಳಿಸ್ಕೊಳೋದು ತುಂಬಾ ಅವ್ರಿಗೆ ಸಂತೋಷ ಕೊಡ್ತಾ ಇರುತ್ತೆ. ಆದ್ರೆ ಇಲ್ಲಿ ಇವಾಗ ಅರ್ಥನೇ ಬದಲಾಗಿರೋದ್ರಿಂದ ಇದು ತುಂಬಾ ಗಂಭೀರವಾದ ವಿಷಯ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಆಚಾರ್ಯರೇ ತಪ್ಪು ಮಾಡಿದರೂ ಅದನ್ನು ಬದಲಿಸುವಂತಿಲ್ಲ, ಏಕೆಂದ್ರೆ ಅದು ಆರ್ಷ ಪ್ರಯೋಗ. ಹೀಗೆ ಆಚಾರ್ಯರನ್ನು ಗೌರವಿಸಬೇಕು. ಇವಾಗ ಆಚಾರ್ಯರೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಬದಲಾಯಿಸೋಂಗಿಲ್ಲ, ಅದನ್ನ ಆರ್ಷ ಪ್ರಯೋಗ ಅಂತ ಹೇಳ್ತಾರೆ. ಅದರ ಮೀನಿಂಗ್ ನಂಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ಸೊ ನಾವು ಆಚಾರ್ಯರು ಏನೇ ಬರೆದ್ರು ಸಹ ನಾವು ಅದನ್ನ ಗೌರವಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಮುದ್ರಿತ ದೋಷವನ್ನ ಇಷ್ಟು ಉಗ್ರವಾಗಿ ಟೀಕಿಸುವುದರ ಮೂಲಕ ಶಿಲ ಪ್ರಭುಪಾದರು ತಮ್ಮ ಪುಸ್ತಕಗಳ ಮಹತ್ವವನ್ನ ಮತ್ತಷ್ಟು ಸ್ಪಷ್ಟಪಡಿಸ್ತಾ ಇದ್ರು. ನೋಡಿ, ನಾವು ಸಹ ನೋಡ್ತಾ ಇದೀವಿ, ಆ ಪ್ರಭುಪಾದರ ಪುಸ್ತಕದಲ್ಲಿ ಯಾವುದೇ ಒಂದು ದೋಷ ಅನ್ನೋದು ಇರೋದಿಲ್ಲ ಅಲ್ವಾ. ಅವ್ರು ನೋಡಿ, ಒಂದು ದೋಷ ಇಲ್ದಲೆ ಇರೋ ತರ ಅವ್ರು ಬರ್ದಿದ್ದಾರೆ ಅಲ್ವಾ. ನಮಗೆ ಇದರಿಂದ ಗೊತ್ತಾಗುತ್ತೆ ಅವರು ಈ ಭೌತಿಕ ಪ್ರಪಂಚದವ್ರಲ್ಲ ಅಂತ ಹೇಳ್ಬಿಟ್ಟು, ಅವ್ರ ಆಧ್ಯಾತ್ಮಿಕ ಪ್ರಪಂಚದವ್ರು ಅಂತ ಹೇಳ್ಬಿಟ್ಟು ಇದರಿಂದ ಗೊತ್ತಾಗುತ್ತೆ. ನೋಡಿ, ಒಂದೇ ಒಂದು ದೋಷ ಇದ್ರೂ ಸಹ ಪ್ರಭುಪಾದರು ಅದನ್ನ ಅವರು ಸಹಿಸ್ತಾ ಇಲ್ಲ. ಇದರಿಂದ ಗೊತ್ತಾಗುತ್ತೆ ಪ್ರಭುಪಾದರು ಆ ಪುಸ್ತಕಗಳಿಗೆ ಎಷ್ಟು ಮಹತ್ವವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನಾನೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದೆಲ್ಲರೂ ಸಹ ನನ್ನ ಪುಸ್ತಕದಲ್ಲಿ ಇದೆ. ನಾನು ಬದುಕಿದ್ರೆ ಇನ್ನಷ್ಟು ಹೇಳ್ತೀನಿ, ನನ್ನನ್ನು ತಿಳಿಯಬೇಕೆನಿಸಿದ್ರೆ ನೀವು ನನ್ನ ಗ್ರಂಥಗಳನ್ನ ಓದಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾರೆ, ನಾನು ಬರ್ದಿರೋದನ್ನೆಲ್ಲ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಮತ್ತೆ ಓದಿ ಅಂತ ಹೇಳ್ತಾರೆ. ಮತ್ತೆ ಅವರ ಶಿಷ್ಯರಿಗೆಲ್ಲ ಅವ್ರು ಹೇಳ್ತಾರೆ, ನನ್ನ ಪುಸ್ತಕದಲ್ಲಿ ಬರ್ದಿರುವಂತಹ ಜ್ಞಾನ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಮಿನಿಮಮ್ 6 times ಓದ್ಬೇಕು ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪೂರ್ವ ಯುರೋಪಿನ ಕಮ್ಯುನಿಸ್ಟ್ ದೇಶಗಳಲ್ಲಿ ಪುಸ್ತಕಗಳನ್ನು ವಿತರಿಸುತ್ತಿದ್ದ ಘನಶ್ಯಾಮರ ಪತ್ರಗಳನ್ನು ಓದಿ ಶಿಲ ಪ್ರಭುಪಾದರು ತುಂಬಾ ಸಂತೋಷ ಪಡ್ತಾ ಇರ್ತಾರೆ. ಆ ಯುರೋಪ್ ಕಮ್ಯುನಿಸ್ಟ್ ದೇಶಗಳಲ್ಲಿ ಘನಶ್ಯಾಮ ಅನ್ನೋರು ಅವರು ಪುಸ್ತಕಗಳನ್ನ ಅವರು ವಿತರಿಸ್ತಾ ಇರ್ತಾರೆ. ಅದ್ರ ಕುರಿತಾಗಿರುವಂತಹ ಪತ್ರಗಳನ್ನ ಓದಿದಾಗ ಪ್ರಭುಪಾದರಿಗೆ ತುಂಬಾ ಸಂತೋಷ ಆಗುತ್ತೆ. ಘನಶ್ಯಾಮರು ಯಾರು ಅಂತಂದ್ರೆ BBTಯ ಗ್ರಂಥಾಲಯದ ತಂಡದ ಸದಸ್ಯರಾಗಿರ್ತಾರೆ. ಆ ತಂಡ ದೇಶದಿಂದ ದೇಶಕ್ಕೆ ಜಗತ್ತಿನಾದ್ಯಂತ ವ್ಯವಸ್ಥಿತವಾಗಿ ಸುತ್ತಾ ಅವರು ಶಿಲ ಪ್ರಭುಪಾದರ ಶ್ರೀಮದ್ ಭಾಗವತ ಮತ್ತೆ ಚೈತನ್ಯ ಚರಿತಾಮೃತ ಗ್ರಂಥಗಳನ್ನ ಅದು ವಿಶ್ವವಿದ್ಯಾಲಯಗಳಿರುತ್ತಲ್ಲ ಅಲ್ಲಿರುವಂತಹ ಲೈಬ್ರರಿಗಳಿಗೆ ಅದನ್ನ ಅವ್ರು ಕೊಡ್ತಾ ಇರ್ತಾರೆ, ತಲುಪಿಸ್ತಾ ಇರ್ತಾರೆ, ಮಾರ್ತಾ ಇರ್ತಾರೆ. ಈ ಕಮ್ಯುನಿಸ್ಟ್ ಯುರೋಪಿನಲ್ಲಿ ನಿರ್ಭೀತ ದಾಳಿ ನಡೆಸಿ ಘನಶ್ಯಾಮರು ಯಶಸ್ವಿಯಾಗಿದ್ದರು ಅಲ್ವಾ. ಯುರೋಪ್ ಅಲ್ಲಿ ಈ ಹೊರಗಡೆಯಿಂದ ಬಂದಿರುವಂತಹ ಪುಸ್ತಕಗಳಿಗೆ ಅವರು
ಅದನ್ನ ಅವರು ಒಪ್ಕೊಡೋದಿಲ್ಲ ಅವ್ರು ಈಸಿಯಾಗಿ ಅಲ್ವಾ. ಆದ್ರೆ ಇಲ್ಲಿ ಏನಾಗ್ತದೆ, ಘನಶ್ಯಾಮರು ಏನ್ ಮಾಡ್ತಾರೆ, ದಾಳಿ ಮಾಡ್ತಾ ಇದ್ದಾರೆ. ಅವರು ವಿಶ್ವವಿದ್ಯಾಲಯದ ಲೈಬ್ರರಿಗಳಿಗೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಇದು ಅವರು ಮತ್ತೆ ಯಶಸ್ವಿನೂ ಸಹ ಆಗ್ತಾರೆ ಅವರು. ಅವರ ಪುಸ್ತಕಗಳನ್ನ ಆ ಒಂದು ವಿಶ್ವವಿದ್ಯಾಲಯಕ್ಕೆ ತಲುಪಿಸೋದ್ರಲ್ಲಿ. ಅವರ ವರದಿಯನ್ನ ಕೇಳಿ ಪ್ರಭುಪಾದರ ವರ್ತನೆ ಬದಲಾಯ್ತು. ಇವಾಗ ಘನಶ್ಯಾಮರು ಇಷ್ಟು ಚೆನ್ನಾಗಿರೋ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿದ್ಮೇಲೆ ಅವ್ರಿಗೆ ಇವಾಗ ಸಮಾಧಾನ ಆಗತ್ತೆ. ಅವ್ರು ಇವಾಗ ಉತ್ಸಾಹದಿಂದ ಅವ್ರು ಹೇಳ್ತಾ ಇದ್ರೆ, ನನ್ನ ಗ್ರಂಥಗಳೇ ವಾಸ್ತವ ಸಮತಾವಾದ ಎಂದು ಘೋಷಿಸಿದರು ಅಲ್ವಾ. ನಾವ್ ಇವಾಗ ಏನ್ ಅನ್ಕೋತೀವಿ, ಎಲ್ಲರನ್ನೂ ಸಹ ಅಣ್ಣ ತಮ್ಮಂದ್ರಾಗಿರ್ಬೇಕು, ಶಾಂತಿಯಿಂದ ಇರ್ಬೇಕು ಅಂತ ಅನ್ಕೋತೀವಿ ಅಲ್ವಾ. ಆದ್ರೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗೋದಿಲ್ಲ. ಆದ್ರೆ ಪ್ರಭುಪಾದರ ಪುಸ್ತಕಗಳಲ್ಲಿ ಏನಿದೆ ಅದನ್ನ ಓದಿ ಆ ಜ್ಞಾನವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅಷ್ಟೇನೆ ಆ ಸಮತಾವಾದ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ನಾನು ಸಮಸ್ತ ಮಾನವ ಸಮಾಜಕ್ಕಾಗಿ ಬರಿತಾ ಇದ್ದೀನಿ, ಬರೇ ಇದೇ ಒಂದು ಹಿಂದೂಗಳಿಗೆ ಬರಿತಾ ಇದೀನಿ, ಮುಸ್ಲಿಮ್ಸ್ಗೆ ಬರಿತಾ ಇದೀನಿ ಅಂತ ಅಲ್ಲ, ಎಲ್ಲರಿಗೂ ಸಹ ಯಾರೆಲ್ಲ ಮಾನವರಿದ್ದಾರೆ ಎಲ್ಲರ ಒಳಿತಿಗೋಸ್ಕರ ಅವರು ಬರಿತಾ ಇದೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆ ನೆಲಗಟ್ಟಿನ ಮೇಲೆ ಮಾನವ ಸಮಾಜವನ್ನು ಒಗ್ಗೂಡಿಸುವುದೇ ನನ್ನ ಸಿದ್ಧಾಂತ ಅಲ್ವಾ. ವಸುದೈವ ಕುಟುಂಬಕಂ ಮಾಡದೇನೆ ಪ್ರಭುಪಾದರ ಸಿದ್ಧಾಂತ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಈಗ ಸಂಭವಿಸ್ತಾ ಇದೆ. ನಾನು ಏನ್ ಅನ್ಕೊಂಡಿದ್ದೆ ಅದು ಇವಾಗ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಕಪ್ಪು ಜನ ಬಿಳಿಯ ಜನ ನನಗಾಗಿ ಯಾಕೆ ಕೆಲಸ ಮಾಡ್ತಾ ಇದ್ದಾರೆ, ಈ ಹುಡುಗನಲ್ಲಿ ಎಂತಹ ಪ್ರಚಂಡ ಶಕ್ತಿ ಇದೆ, ನಿಜವಾಗಿ ಆತ ಕಾಡಿನಲ್ಲಿ ಪ್ರಚಾರ ಕಾರ್ಯ ನಡೆಸುತ್ತಿದ್ದಾನೆ, ಜನರಿಗೆ ಈ ಭಾಷೆ ಗೊತ್ತಿಲ್ಲ, ಅವರು ಕೊಳ್ಳಲು ಆದೇಶ ಕಳಿಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಇವಾಗ ಇಲ್ಲಿ ಹೊಗಳ್ತಾ ಇದ್ದಾರೆ ಘನಶ್ಯಾಮನನ್ನ ಅಲ್ವಾ. ಅವನ ಹತ್ರ ಎಂತ ಶಕ್ತಿ ಇದೆ ನೋಡಿ, ಅವನು ಎಲ್ಲಿ ಪ್ರಚಾರ ಮಾಡ್ತಿದ್ದಾನೆ, ಕಾಡಿನಲ್ಲಿ ಪ್ರಚಾರ ಮಾಡ್ತಿದ್ದಾನೆ, ಅಲ್ಲಿರೋ ಜನಗಳಿಗೆ ಭಾಷೆ ಸಹ ಗೊತ್ತಿಲ್ಲ, ಆದ್ರೂ ಸಹ ಅವರೆಲ್ಲ ಏನು ಪುಸ್ತಕವನ್ನ ಕೊಂಡ್ಕೊಳ್ಳೋ ತರ ಅವನು ಮನಸ್ಸನ್ನ ಅವನು ಪರಿವರ್ತಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಕೀರ್ತನೆಯೊಂದೇ ತಮಗೆ ಸರಿಯಾದ ಔಷಧ ಎಂದು ಪ್ರಭುಪಾದರು ಹೇಳಿದ್ದರು. ಕೀರ್ತನೆ ಅಂದ್ರೆ ಜಗತ್ತಿನಾದ್ಯಂತ ಮಾಡುವ ಪ್ರಚಾರ ಎಂದು ಹೇಳಿದ್ದರು ಅಲ್ವಾ. ನಮ್ಗೆ ಕೀರ್ತನೆ ಅಂತ ತಕ್ಷಣ ಇದಕ್ಕೆ ಮುಂಚೆ ನಾವು ತಿಳ್ಕೊಂಡ್ವಿ, ನಮ್ಗೆ ಕರ್ತಾಳ ಇಟ್ಕೊಂಡು ಮೃದಂಗ ಇಟ್ಕೊಂಡು ನಾವು ಹರೇ ಕೃಷ್ಣ ಹೇಳ್ಕೊಂಡ್ರೆ ಕೀರ್ತನ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ವಿ. ಆದ್ರೆ ಪ್ರಭುಪಾದರು ಇಲ್ಲಿ ಏನ್ ಅರ್ಥ ಮಾಡಿಸ್ತಾ ಇದ್ರೆ, ಇಡೀ ಪ್ರಪಂಚದಲ್ಲಿ ಈ ಒಂದು ಏನು ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡೋದೇ ಕೀರ್ತನ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ತುಂಬಾ ಕಡಿಮೆ ಆಹಾರ ತೆಗೆದುಕೊಳ್ತಿದ್ದ ಶೀಲ ಪ್ರಭುಪಾದರಿಗೆ ಪವಿತ್ರ ನಾಮಸ್ಮರಣೆಯ ಶಿಷ್ಯರು ಕಳಿಸಿದ್ದ ಪ್ರಚಾರದ ವರದಿಯ ಕೀರ್ತನೆಗಳು ಔಷಧವಾಗಿಯೂ ಬದುಕಲು ಆಧಾರವಾಗಿಯೂ ಇದ್ದವು ಅಂತ ಹೇಳ್ತಿದ್ದಾರೆ ಅಲ್ವಾ. ಪ್ರಭುಪಾದರು ಇವಾಗ ತುಂಬಾ ಕಡಿಮೆ ಆಹಾರ ತಗೋತಿದ್ದಾರೆ, ಆದ್ರೆ ಹೇಗೆ ಅವರು ಬದುಕ್ತಾ ಇದ್ದಾರೆ. ಪ್ರಭುಪಾದರಿಗೆ ಇವಾಗ ಅಂದ್ರೆ ಅವರು ದೇಹವನ್ನ ಪೋಷಣೆ ಮಾಡ್ತಾ ಇದ್ದ ಏನು ಅಂತಂದ್ರೆ ಭಗವಂತನ ಪವಿತ್ರ ನಾಮಸ್ಮರಣೆ, ಮತ್ತೆ ಶಿಷ್ಯರು ಕಳಿಸ್ತಾ ಇದ್ದಂತ ಈ ತರ ಪ್ರಚಾರ ವರದಿಗಳು, ಆ ಪ್ರಚಾರ ವರದಿಯ ಕೀರ್ತನೆಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಔಷಧಿಗಳ ತರ ಆ ಪ್ರಭುಪಾದರಿಗೆ ಕೆಲಸ ಮಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರಿಗೆ ಘನಶ್ಯಾಮರ ಪತ್ರ ಬಂದ ಸಂಜೆ ಅನೇಕ ನವಪ್ರಕಾಶಿತ ಹಿಂದಿ ಗ್ರಂಥಗಳೊಂದಿಗೆ ಗೋಪಾಲಕೃಷ್ಣರು ಬಂದಿದ್ದಾರೆಂಬ ಸುದ್ದಿ ಬಂತು. ಪ್ರಭುಪಾದರು ಹಾಸಿಗೆಯಲ್ಲಿ ಮಲಗಿದರು. ಈ ಸುವಾರ್ತೆ ಕಿವಿಗೆ ಬಿದ್ದ ಕೂಡಲೇ ಅವರು ಹುಬ್ಬುಗಳನ್ನು ಎತ್ತಿ ಇಲ್ಲಿಗೆ ಕೂಡಲೇ ಕರೆತನ್ನಿ ಎಂದರು. ಗೋಪಾಲಕೃಷ್ಣರು ಗ್ರಂಥಗಳನ್ನು ಹಿಡಿದು ಒಳಗೆ ಬಂದಾಗ ಪ್ರಭುಪಾದರು ಅತಿಶಯ ಉತ್ಸಾಹದಿಂದ ಎದ್ದು ಕುಳಿತರು. ಇವಾಗ ಗೋಪಾಲಕೃಷ್ಣ ಅನ್ನೋರು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಏನು ಹಿಂದಿ ಗ್ರಂಥಗಳೊಂದಿಗೆ ಹೊಸದಾಗಿ ಅಂದ್ರೆ ಏನು ಪಬ್ಲಿಷ್ ಆಗಿರುತ್ತೆ ಆ ಗ್ರಂಥಗಳನ್ನ ಇಟ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಈ ಸುದ್ದಿ ಪ್ರಭುಪಾದರಿಗೆ ಗೊತ್ತಾಗುತ್ತೆ. ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾರೆ, ಅವ್ರು ಎದ್ಬಿಟ್ಟು ಬೇಗ್ಲೇನೆ ಅವ್ರು ಹೇಳ್ತಾರೆ, ಬೇಗ್ಲೇ ಈಗ್ಲೇ ಕರ್ಕೊಂಡ್ ಬನ್ನಿ ಅವ್ರನ್ನ, ಗೋಪಾಲಕೃಷ್ಣ ಅವ್ರನ್ನ ಅಂತ ಹೇಳ್ಬಿಟ್ಟು. ಸೊ ಗೋಪಾಲಕೃಷ್ಣ ಅವರು ಗ್ರಂಥಗಳನ್ನ ಇಟ್ಕೊಂಡು ಒಳಗಡೆ ಬಂದಾಗ ಪ್ರಭುಪಾದರು ತುಂಬಾ ಉತ್ಸಾಹದಿಂದ ಎದ್ದು ಕೂತ್ಕೋತಾರೆ. ಅನೇಕ ವರ್ಷಗಳ ಹಿಂದೆ ಶೀಲ ಪ್ರಭುಪಾದರು ಡಲ್ಲಾಸ್ ನಲ್ಲಿ ಒಂದು ದೊಡ್ಡ ಗುರುಕುಲ ಕೃಷ್ಣ ಪ್ರಜ್ಞೆಯ ಪ್ರಾಥಮಿಕ ಶಾಲೆಯನ್ನು ತೆರೆದಿದ್ದರು. ಆದ್ರೆ ಟೆಕ್ಸಾಸ್ ರಾಜ್ಯ ಸರ್ಕಾರವು ತುಂಬಾ ನಿರ್ಬಂಧಗಳನ್ನ ಹೇರ್ತಾ ಹೋದುದರಿಂದ ಶೀಲ ಪ್ರಭುಪಾದರು ಈ ಬಾಲಕರ ಗುರುಕುಲವನ್ನು ಭಾರತ ವೃಂದಾವನಕ್ಕೆ ವರ್ಗಾಯಿಸಲೆಂದು ಸಲಹೆ ಮಾಡಿದರು. ಅಲ್ಲಿ ತುಂಬಾ ವರ್ಷಗಳ ಹಿಂದೆ ಪ್ರಭುಪಾದರು ಡಲ್ಲಾಸ್ ನಲ್ಲಿ ಒಂದು ಗುರುಕುಲವನ್ನ ಅವ್ರು ಓಪನ್ ಮಾಡಿರ್ತಾರೆ, ಕೃಷ್ಣ ಪ್ರಜ್ಞಾ ಪ್ರಾಥಮಿಕ ಶಾಲೆ ಅಂತ ಹೇಳ್ಬಿಟ್ಟು. ಆದ್ರೆ ಅಲ್ಲಿರೋ ಸರ್ಕಾರ ತುಂಬಾನೇ ನಿರ್ಬಂಧ ಹೇರುತ್ತೆ. ಅದಕ್ಕೋಸ್ಕರ ಅವರು ಈ ಒಂದು ಗುರುಕುಲ ಏನಿದೆ ಅದನ್ನ ಭಾರತದ ವೃಂದಾವನಕ್ಕೆ ಅದನ್ನ ವರ್ಗಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿರ್ತಾರೆ, ಸಲಹೆ ಮಾಡಿರ್ತಾರೆ. ಈಗ ಈ ಶಾಲೆಯನ್ನ ನಮ್ಮ ವೃಂದಾವನದ ಹೊಸ ಗುರುಕುಲ ಯೋಜನೆಗೆ ವರ್ಗಾಯಿಸಬೇಕು. ಬ್ರಹ್ಮಚಾರಿಯು ತನ್ನ ಆಧ್ಯಾತ್ಮಿಕ ಕಥೆಯನ್ನು ಬೆಳೆಸಿಕೊಳ್ಳಲು ನೆರವಾಗುವ ರೀತಿಯಲ್ಲಿ ಸೌಲಭ್ಯವನ್ನು ಕಲ್ಪಿಸಲಾಗುವುದು ಅಲ್ವಾ. ಯಾಕಂದ್ರೆ ನಮ್ಗೆ ಚಿಕ್ಕ ಮಕ್ಕಳಲ್ಲಿದ್ದಾಗಲೇ ಅವ್ರಿಗೆ ಆ ಬ್ರಹ್ಮಚಾರಿ ಮೊದಲ 25 ವರ್ಷಗಳು ಏನಿರುತ್ತೋ ಆ ಸಮಯದಲ್ಲಿ ಅವ್ರಿಗೆ ಅಂದ್ರೆ ಈ ಮಾನವ ಬದುಕು ಅಂದ್ರೆ ಏನು, ಸೊ ನಾವ್ ಏನನ್ನ ಮಾಡ್ಬೇಕು, ಮಾನವನಾಗಿ ಹುಟ್ಟಿ ಅಂತ ಹೇಳ್ಬಿಟ್ಟು ಆ ಎಲ್ಲಾ ಜ್ಞಾನವನ್ನ ಕೊಟ್ಟಾಗ ಅವ್ನಿಗೆ ಏನಾಗುತ್ತೆ, ಮುಂದೆ ಅವನ ಇಚ್ಛಾನುಸಾರ ಅವನು ಗೃಹಸ್ಥನಾದ್ರೂ ಆಗ್ಬೋದು, ಅಥವಾ ಅವನು ಆ ಜನ್ಮ ಬ್ರಹ್ಮಚಾರಿಯಾಗಾದ್ರೂ ಉಳಿಬಹುದು. ಇಂತಹ ಜ್ಞಾನವನ್ನ ಕೊಡ್ಬೇಕಾಗತ್ತೆ ಆ ಒಬ್ಬ ವ್ಯಕ್ತಿಗೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾ ಇದ್ರೆ ಬ್ರಹ್ಮಚಾರಿಗಳಿಗೋಸ್ಕರ ಅವರು ಇಲ್ಲಿ ಸೌಲಭ್ಯವನ್ನ ಕಲ್ಪಿಸ್ಲಿಕ್ಕೆ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ವೃಂದಾವನದಲ್ಲಿ ಬದುಕುವುದೇ ಪರಿಪೂರ್ಣತೆ ಅಲ್ವಾ. ನಾವು ಕೇಳಿರೋ ಹಾಗೆ ವೃಂದಾವನದಲ್ಲಿ ಬರೇ ಮನುಷ್ಯರಾಗಿ ಹುಟ್ಟಿದ್ರೇನೆ ಅಲ್ಲ, ಒಂದು ಹುಳ ಹುಪ್ಪಟೆ ಕ್ರಿಮಿ ಕೀಟ ಏನೇ ಆದ್ರೂ ಸಹ ನಾವು ಅವ್ರನ್ನ ಆ ಒಂದು ಜಂತುವನ್ನ ನಾವು ತುಂಬಾ ಪೂಜ್ಯ ಭಾವನೆಯಿಂದನೇ ಕಾಣ್ಬೇಕು. ಯಾಕಂತಂದ್ರೆ ಅಲ್ಲಿ ವೃಂದಾವನದಲ್ಲಿ ಜನ್ಮವನ್ನ ಪಡೆದಿದ್ದಾರೆ ಅಂತಂದ್ರೆ ಅದು ಸಾಮಾನ್ಯವಾದ ಜೀವ ಆಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ. ಅದು ಇಲ್ಲಿ ಒಬ್ಬ ಮನುಷ್ಯನಾಗಿ ಹುಟ್ಟಿ ಅಲ್ಲಿ ಗುರುಕುಲದಲ್ಲಿ ಒಂದು ವಿದ್ಯೆನ ಕಲ್ತ್ಕೊಡೋದು ಅಂತಂದ್ರೆ ಅದು ಬದುಕಿನಲ್ಲಿ ಪರಿಪೂರ್ಣತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ವೃಂದಾವನದಲ್ಲಿ ಬೆಳೆಯುವುದು ಒಂದು ಮಹಾ ಸೌಭಾಗ್ಯ. ಮಥುರಾ ಮಂಡಲದಲ್ಲಿ 15 ದಿನ ಇದ್ದರೆ ಮುಕ್ತಿಯು ಖಾತ್ರಿಯಾಗಿ ಲಭಿಸುತ್ತದೆ ಅಲ್ವಾ. ಅದೇ ತರ
ಮಥುರಾದಲ್ಲಿ ಏನಾದ್ರು 15 ದಿವಸ ನಾವೇನಾದ್ರೂ ಇದ್ರೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ್ರು ಇಲ್ಲಿ ಹೇಳ್ತಾ ಇದ್ರೆ. ವೃಂದಾವನದಲ್ಲಿ ಶಾಲೆಯ ಮೇಲೆ ಯಾರು ಯಾವ ಬಗೆಯ ನಿರ್ಬಂಧವನ್ನು ಹೇರೋದಿಲ್ಲ. ಇದಕ್ಕಿಂತ ಮುಂಚೆ ಏನಾಯ್ತು, ಟೆಕ್ಸಾಸ್ ಅಲ್ಲಿ ಡಲ್ಲಾಸ್ ನಲ್ಲಿ ಏನಾಯ್ತು, ಟೆಕ್ಸಾಸ್ ರಾಜ್ಯ ಸರ್ಕಾರ ಏನ್ ಮಾಡ್ತು, ತುಂಬಾ ನಿರ್ಬಂಧ ಹೇರಿತ್ತು. ಆದ್ರೆ ವೃಂದಾವನದಲ್ಲಿ ಏನಾದ್ರು ನಾವ್ ಈ ತರ ಒಂದು ಶಾಲೆಯನ್ನ ಓಪನ್ ಮಾಡಿದ್ರೆ ಯಾರು ನಿರ್ಬಂಧ ಹೇರೋದಿಲ್ಲ. ಯಾಕಂದ್ರೆ ಸರ್ಕಾರನೂ ಸಹ ಇದಕ್ಕೆ ಬೆಂಬಲವನ್ನ ಕೊಡುತ್ತೆ. ಯಾಕಂದ್ರೆ ಎಲ್ಲರಿಗೂ ಸಹ ತಮ್ಮ ಮಕ್ಕಳು ಮನುಷ್ಯರಾಗ್ಲಿ ಭಕ್ತರಾಗ್ಲಿ ಅಂತ ಹೇಳ್ಬಿಟ್ಟು ಸಾವಿರಾರು ತಂದೆ ತಾಯಿಗಳು ಇಲ್ಲಿಗೆ ಮಕ್ಕಳನ್ನ ತರಬೇತಿಗೋಸ್ಕರ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ ಹೇಳ್ತಾ ಇದಾರೆ. ವೃಂದಾವನದ ವಾತಾವರಣ ಹೋಲಿಕೆಗೆ ಮೀರಿದ್ದು. ಇವಾಗ ವೃಂದಾವನದಲ್ಲಿ ಯಾವ ತರ ವಾತಾವರಣ ಇದೆಯಪ್ಪ ಅಂತಂದ್ರೆ ನಾವ್ ಯಾವ್ದಕ್ಕೂ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಈ ತರ ಒಂದು ಪ್ರದೇಶ ಇದೆಯಲ್ಲ, ಅಲ್ಲಿ ತರನೇ ಇದೆ ವೃಂದಾವನ ಅಂತ ನಾವ್ ಹೇಳ್ಲಿಕ್ಕೆನೆ ಸಾಧ್ಯ ಇಲ್ಲ. ಯಾಕಂದ್ರೆ ವೃಂದಾವನದಲ್ಲಿರುವಂತಹ ವಾತಾವರಣನ ನಾವು ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಗೆ ನಾವು ಕೃಷ್ಣನ ಆ ಮುಖಾರವಿಂದವನ್ನ ನಾವು ಯಾವ್ದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇರೋದ್ರಲ್ಲಿ ನಾವು ಈಗ ಕಮಲಕ್ಕೆ ಹೋಲಿಕೆ ಮಾಡ್ತೀವಿ ಅಲ್ವಾ. ಆಮೇಲೆ ನಾವು ಕೃಷ್ಣನನ್ನ ನೋಡಿದಾಗ ನಮ್ಗೆ ಅನ್ಸುತ್ತಂತೆ ಗೋಲೋಕ ವೃಂದಾವನಕ್ಕೆ ಹೋದಾಗ, ಅಯ್ಯೋ ನಾವು ಕಮಲಕ್ಕೆ ಹೋಲಿಕೆ ಮಾಡಿದ್ವಲ್ವಾ, ಅಯ್ಯೋ ಸಾಧ್ಯನೇ ಇಲ್ಲ, ಕಮಲನು ಸಹ ಇದ್ರ ಮುಂದೆ ಏನು ಇಲ್ಲ ಕೃಷ್ಣನ ಆ ಮುಖಾರವಿಂದದ ಮುಂದೆ ಅಂತ ಹೇಳಿ ನಮ್ಗೆ ಅನ್ಸುತ್ತಂತೆ. ಸೊ ಅದೇ ತರನೇ ಇಲ್ಲಿ ಹೇಳ್ತಾ ಇದ್ರೆ ವೃಂದಾವನದ ವಾತಾವರಣ ಹೋಲಿಕೆಗೆ ಮೀರಿದ್ದು ಅಂತ ಹೇಳ್ಬಿಟ್ಟು. ಮತ್ತೆ ಅಲ್ಲಿರುವಂತಹ ಕೃಷ್ಣ ಬಲರಾಮ ಮಂದಿರವು ಜಗತ್ತಿನಲ್ಲೇ ಶ್ರೇಷ್ಠವಾದದ್ದು ಅಂತ ಹೇಳ್ಬಿಟ್ಟು. ಇವಾಗ ನಾವು ಸಹ ವೃಂದಾವನಕ್ಕೆ ಹೋದಾಗ ನಮ್ಗೆ ಏನು ಅಂತಂದ್ರೆ ಅಲ್ಲಿ ಇಲ್ಲಿ ಓಡಾಡ್ಬೇಕು, ಅಲ್ಲಿ ತುಂಬಾ ಇದೆ ನೋಡ್ಲಿಕ್ಕೆ. ಸೊ ನಮ್ಗೆ ಅದೇ ಇಷ್ಟ ಆಗ್ತಾ ಇತ್ತು. ಅದಕ್ಕೆ ನಾಮನಿಷ್ಠಾಸ್ ಪ್ರಭುಜಿಗಳು ಅದೇ ಹೇಳ್ತಾ ಇದ್ರು. ಪ್ರಭುಪಾದ್ರು ಏನ್ ಹೇಳಿದಾರೆ, ನೀವ್ ಎಲ್ಲೂ ಹೋಗೋದ್ ಬೇಡ, ನೀವು ಈ ಕೃಷ್ಣ ಬಲರಾಮ ಟೆಂಪಲ್ ಅಲ್ಲಿ ಕುತ್ಕೊಂಡ್ರೆ ಸಾಕು, ಜಗತ್ತಿನಲ್ಲಿ ಏನೆಲ್ಲ ಇದೆ ಪವಿತ್ರ ಸ್ಥಳಗಳು ಅದನ್ನೆಲ್ಲ ನೀವು ದರ್ಶನ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಆದ್ರೂ ಸಹ ನಮ್ಗೆ ನೋಡಿ ನಾವಿನ್ನ ಭಕ್ತಿಯಲ್ಲಿ ಮುಂದುವರೆದಿಲ್ಲ ಅನ್ನೋದಕ್ಕೆ ಅದ್ರಲ್ಲೇನೆ ನಮ್ಗೆ ಗೊತ್ತಾಗತ್ತೆ. ನಮ್ಗೆ ನಾಮನಿಷ್ಠಾಸ್ ಪ್ರಭುಜಿ ಹೇಳಿದ್ರು ಸಹ ನಮ್ಗೆ ತುಡಿತಾ ಇರ್ತಿತ್ತು, ಅಯ್ಯೋ ಅದನ್ನ ನೋಡೋಣಂತೆ ಇದನ್ನ ನೋಡೋಣಂತೆ, ನಾವು ಮತ್ತೆ ಯಾವಾಗ ಇಲ್ಲಿ ಬರ್ತೀವಾ ಇಲ್ವಾ ಅಂತ ಹೇಳ್ಬಿಟ್ಟೆ ನಮ್ಗೆ ಅನಿಸ್ತಿತ್ತು. ಅದ್ರ ನೋಡಿ ಇಲ್ಲಿ ಕೃಷ್ಣ ಬಲರಾಮ ಮಂದಿರವು ಜಗತ್ತಿನಲ್ಲೇ ಶ್ರೇಷ್ಠವಾದದ್ದು. ನೋಡಿ ಅಂತ ಶ್ರೇಷ್ಠವಾದ ಜಾಗವನ್ನ ಬಿಟ್ಟು ನಾವ್ ಎಲ್ಲೆಲ್ಲೆಲ್ಲೋ ನಾವು ಹೋಗ್ಬಿಟ್ಟು ಬಂದ್ವಿ. ಆದ್ರೆ ಎಷ್ಟೊಂದ್ ಜನ ಭಕ್ತರು ನಾಮನಿಷ್ಠಾಸ್ ಪ್ರಭುಜಿಗಳ ಮಾತನ್ನ ಅವರು ಅಂದ್ರೆ ಅದನ್ನ ಅವರಿಗೆ ಮನ್ನಣೆಯನ್ನ ಕೊಟ್ಟು ಅಲ್ಲಿ ಕುತ್ಕೊಂಡು ಅದು ಪ್ರಭುಪಾದರ ಸಮಾಧಿ ಹತ್ರ 16 ರೌಂಡ್ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡಿದ್ದಾರೆ. ನೋಡಿ ಅವರೆಲ್ಲ ನಮ್ಗೆ ಆಮೇಲೆ ಅಯ್ಯೋ ಎಂತ ಕೆಲಸ ಮಾಡಿದ್ವಿ ನಾವು ಹಾಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ತು. 1977 ಜೂನ್ ವೇಳೆಗೆ ವೃಂದಾವನದ ಗುರುಕುಲ ಕಟ್ಟಡದ ಮುಕ್ತಾಯದ ಹಂತಕ್ಕೆ ಬಂತು. ಸೊ ನೋಡಿ ಎಷ್ಟು ಕಷ್ಟಪಟ್ರಲ್ವಾ ಪ್ರಭುಪಾದ್ರು. ಕೊನೆಗೆ ನೋಡಿ ಈಗ ಇನ್ನೇನು ಅವರು ಈ ಭೌತಿಕ ದೇಹವನ್ನ ಬಿಡ್ಬೇಕು, ಅವ್ರು ಈ ಭೌತಿಕ ಪ್ರಪಂಚವನ್ನ ಬಿಡ್ಬೇಕು, ಆ ಸಮಯದಲ್ಲಿ ಈಗ ಆ ವೃಂದಾವನದಲ್ಲಿ ಗುರುಕುಲದ ಕಟ್ಟಡ ಮುಕ್ತಾಯವಾಗಿರೋ ಹಂತಕ್ಕೆ ಬರ್ತಾ ಇದೆ. ಗುರುಕುಲದ ಕೆಲಸಗಳನ್ನ ನಿರ್ವಹಿಸಿದ ಭಕ್ತರು ಅದನ್ನ ಸದ್ಯದಲ್ಲೇ ಆರಂಭಿಸುವ ವಿಷಯವನ್ನ ಯೋಚಿಸ್ತಾ ಇದ್ರು. ಇವಾಗ ಟೆಕ್ಸಾಸ್ ಅಲ್ಲಿ ಇದ್ದಂತಹ ಆ ಒಂದು ಗುರುಕುಲ ಇವಾಗ ವೃಂದಾವನಕ್ಕೆ ಬಂದಿದೆ. ಈಗ ಇನ್ನೇನದು ಶುರುವಾಗ್ಬೇಕು ಆ ತರ ಇದೆ. ಇವಾಗ ಅಲ್ಲೆಲ್ಲ ತುಂಬಾ ಕೋಣೆಗಳಿದೆ. ಸೊ ಅದಕ್ಕೋಸ್ಕರ ಇವಾಗ ಅವ್ರು ಆರಂಭ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಕೋಣೆಗಳನ್ನ ಹೇಗ್ ಬಳಸ್ಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ. ಯಾವ ಸಿಬ್ಬಂದಿ ಕಚೇರಿಗೆ ಯಾವ ಕೋಣೆ ಇರ್ಬೇಕು, ಅವ್ರಿಗೆ ವಸತಿಗೆ ಯಾವ ಕೋಣೆ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡ್ತಾ ಇದಾರೆ. ಇದರ ವಿವರಗಳ ಬಗ್ಗೆ ಶೀಲ ಪ್ರಭುಪಾದರನ್ನು ಕೇಳಿಯೇ ಇರಲಿಲ್ಲವಾದರೂ ಏನು ನಡೆಯುತ್ತಿದೆ ಎಂಬುದನ್ನು ಪ್ರಭುಪಾದರಿಗೆ ತಿಳಿದಿದ್ದಂತೆ ಕಾಣುತ್ತದೆ. ನೋಡಿ ಯಾರು ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಯಾವ ರೂಮನ್ನ ಯಾವ್ದಕ್ಕೆ ಬಳಸ್ಬೇಕು, ಯಾರಿರ್ಬೇಕು, ಯಾವ್ದು ಕಚೇರಿಗೆ ಯಾವ್ದು ವಸತಿಗೆ ಅಂತ ಹೇಳ್ಬಿಟ್ಟು ಯಾರನ್ನು ಹೋಗಿ ಪ್ರಭುಪಾದರ ಚರ್ಚೆ ಮಾಡಿಲ್ಲ. ಆದ್ರೂ ಸಹ ಪ್ರಭುಪಾದರಿಗೆ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿದೆ. ಸೊ ಒಂದಿನ ಅವರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ಈ ಹೊಸ ಗುರುಕುಲ ಕಟ್ಟಡ ಇದೆಯಲ್ಲ, ನಾನು ಇದನ್ನ ಪೂರ್ತಿಯಾಗಿ ನೋಡ್ಬೇಕು, ಮೂಲದಿಂದ ಚೂಲದವರೆಗೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕಾರ್ಯದರ್ಶಿಗೆ ಹೇಳ್ತಾರೆ. ಆಗ ಕೃಷ್ಣ ಬಲರಾಮರ ದರ್ಶನ ಮಾಡಿದ್ಮೇಲೆ ಆ ಹೊಸ ಕಟ್ಟಡದ ಪರಿಶೀಲನೆ ಮಾಡ್ಲಿಕ್ಕೆ ಅವ್ರನ್ನ ತೂಗು ಕುರ್ಚಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ರಚನೆಯಿಂದ ತೃಪ್ತರಾದ ಪ್ರಭುಪಾದರು ಕೃಷ್ಣನ ಕೃಪೆ ಅಂದ್ರೆ ಆ ಒಂದು ಗುರುಕುಲವನ್ನ ನೋಡಿದಾಗ ಅವ್ರಿಗೆ ತೃಪ್ತಿ ಆಗುತ್ತೆ. ಇದೆಲ್ಲನೂ ಸಹ ಕೃಷ್ಣನ ಕೃಪೆಯಿಂದನೇ ಆಗಿದೆ ಅಂತ ಅಲ್ವಾ. ನೋಡಿ ಪ್ರಭುಪಾದರು ಯಾವಾಗ್ಲೂ ಏನೇ ಆದಾಗ್ಲೂ ಸಹ ನಾನು ಮಾರ್ಗದರ್ಶನ ಕೊಟ್ಟಿದ್ದಕ್ಕೇನೆ ಇಷ್ಟ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಯಾವತ್ತೂ ಯೋಚನೆ ಮಾಡೋದಿಲ್ಲ ಅಲ್ವಾ. ಅವ್ರು ಯಾವಾಗ್ಲೂ ಸಹ ಆ ಒಡೆತನದ ಭಾವ ಬರದೇ ಇಲ್ಲ. ನೋಡಿ ಇಲ್ಲೂ ಅಷ್ಟೇ, ಅದನ್ನ ಆ ಕಟ್ಟಡವನ್ನ ನೋಡಿದ ತಕ್ಷಣನೇ ಇದು ಕೃಷ್ಣನ ಕೃಪೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲವನ್ನ ತುಂಬಾ ಪರಿಷ್ಕಾರವಾಗಿ ಮಾಡ್ಲಾಗಿದೆ ಅಂತ ಹೇಳ್ತಾರೆ. ಮತ್ತೆ 2ನೇ ಮಹಡಿಗೆ ಹೋದಾಗ ಅಲ್ಲಿ ಒಂದು ಚೆನ್ನಾಗಿರೋ ಒಂದು ಕೋಣೆ ಇರುತ್ತೆ. ಅದು ದೊಡ್ಡದಾಗಿರೋ ವರಾಂಡ ಇರುತ್ತೆ. ಅದಕ್ಕೆ ಎಷ್ಟೊಂದು ಸಂಪರ್ಕ ಇರುವಂತಹ ಕೋಣೆಗಳಿರುತ್ತೆ ಆ ವರಾಂಡಕ್ಕೆ. ಆಗ ತಮೇಲ ಕೃಷ್ಣ ಹೇಳ್ತಾರೆ, ಇದರ ಹೊಣೆ ಹೊತ್ತಿರುವವರು ವಸತಿಗೆ ಒಂದು ಕಚೇರಿಗೆ ಒಂದು ಕೋಣೆಯನ್ನ ಇರಿಸ್ಕೊಂಡಿದ್ದಾರೆ ಅಂತ ಬಿಟ್ಟು. ಸೊ ಯಾರು ಇದನ್ನ ಹೊಣೆಯನ್ನ ಹೊತ್ತಿದ್ದಾರೆ ಅವರು 2 ಕೋಣೆಗಳನ್ನ ಇರಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಆಗ ಪ್ರಭುಪಾದರು ಹೇಳ್ತಾರೆ, ಇದನ್ನ ನೋಡ್ಬಿಟ್ಟು ತುಂಬಾ ಅನುಕೂಲವಾಗಿದೆ, ಎಲ್ಲವನ್ನ ಅವರು ವಿವರವಾಗಿ ನೋಡ್ತಾರೆ. ಮತ್ತೆ ಮಧ್ಯದ ಅಂಗಣದಲ್ಲಿ ಒಂದು ಹೂದೋಟ ಮತ್ತು ನೀರಿನ ಬುಗ್ಗೆ ಇರ್ಬೇಕು ಅಂತ ಹೇಳ್ತಾರೆ. ನೋಡಿ ಪ್ರಭುಪಾದರು ಯಾವಾಗ್ಲೂ ಆ ಒಂದು ಸೌಂದರ್ಯಕ್ಕೂ ಸಹ ಅವರು ಒಂದು ಒತ್ತನ್ನ ಕೊಡ್ತಾ ಇದ್ರು. ಮತ್ತೆ ಪ್ರತಿಯೊಂದು ಜಾಗವನ್ನು ಸಹ ಮೂಲೆನೂ ಸಹ ಅವ್ರು ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ರು. ಯಾವ್ದನ್ನು ಸಹ ವೇಸ್ಟ್ ಮಾಡಬಾರ್ದು, ಎಲ್ಲವೂ ಸಹ ಅದು ಕೃಷ್ಣನ ಆಸ್ತಿನ ನಾವು ತುಂಬಾ ಜೋಪಾನವಾಗಿ ನಾವು ಕಾಪಾಡ್ಬೇಕು ಅಂತ ಹೇಳ್ತಾ ಇದ್ರು. ನೋಡಿ ಅದೇ ತರ ಅವರು ಅಲ್ಲಿ ಸೌಂದರ್ಯಕ್ಕೂ ಮಹತ್ವವನ್ನ ಕೊಡ್ತಾ ಇದಾರೆ. ಮತ್ತೆ ಪ್ರತಿಯೊಂದು ಜಾಗವನ್ನು ಸಹ ಸದ್ಬಳಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ವೃಂದಾವನದಲ್ಲಿ ಇದರ ಮಟ್ಟಕ್ಕೆ ಬರಬಲ್ಲ ಇನ್ನೊಂದು ಕಟ್ಟಡವಿಲ್ಲವೆಂದು ಭಾವಿಸುತ್ತೇನೆ. ನೋಡಿ ಪ್ರಭುಪಾದರು ಹೇಳ್ತಾ ಇದಾರೆ, ಇಷ್ಟು ಚೆನ್ನಾಗಿರೋ ಕಟ್ಟಡ ವೃಂದಾವನದಲ್ಲಿ ಇನ್ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ.
ಮೊದಲ ಅಂತಸ್ತಿಗೆ ಬಂದಾಗ ದೇವಾಲಯದ ವ್ಯವಸ್ಥಾಪಕರಲ್ಲಿ ಒಬ್ಬರಾದ ಅಕ್ಷಯಾನಂದ ಮಹಾರಾಜರು ನನ್ನ ಕಚೇರಿ ಇಲ್ಲಿ ಇಟ್ಟುಕೊಳ್ಳ ಬಯಸುತ್ತೇನೆ ಎಂದು ಬೆರಳು ಮಾಡಿ ಶಿಲ ಪ್ರಭುಪಾದರಿಗೆ ತೋರಿಸ್ತಾರೆ. ನೋಡಿ, ನಾನು ಈ ಜಾಗದಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಪ್ರಭುಪಾದರಿಗೆ ಹೇಳ್ತಾರೆ ಅವರು ಅಕ್ಷಯಾನಂದ ಮಹಾರಾಜರು. ಅವಾಗ ಪ್ರಭುಪಾದರು ಹೇಳ್ತಾರೆ, ಹಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆದ್ರೆ ನಮಗೆ ವಿಸ್ತಾರವಾದ ಕಟ್ಟಡ ಇದ್ದ ಮಾತ್ರಕ್ಕೆ ನನ್ಗೆ ಇಲ್ಲೊಂದ್ ಕಾಲು ಇಡ್ತೀನಿ ಅಲ್ಲೊಂದ್ ಕಾಲು ಇಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಇರಬಾರ್ದು ಅಲ್ವಾ. ನಾವ್ ಇದನ್ನ ನೋಡಿದ್ವಿ. ಯಾರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಸಹ ಒಬ್ರು ಹಣವನ್ನ ಒದಗಿಸಿ ಕೊಟ್ಟಿದ್ದಕ್ಕೆ ಅವರು ಒಂದು ಮಾರ್ಬಲ್ ಶಿಲೆಯಲ್ಲಿ ಅವರು ಒಂದು ಗೌಡಿಯ ಮಠವನ್ನ ಕಟ್ತಾರೆ. ಅವಾಗ ಏನಾಗುತ್ತೆ, ಅವರ ಶಿಷ್ಯರೆಲ್ಲರನ್ನು ಸಹ ನಾವು ಸನ್ಯಾಸಿಗಳು ಮತ್ತೆ ಬ್ರಹ್ಮಚಾರಿಗಳು ಅನ್ನೋದನ್ನ ಮರೆತು ಅವರು ಐಹಿಕವಾಗಿ ಯೋಚನೆ ಮಾಡ್ತಾರೆ ಅಲ್ವಾ, ಹೊಡೆದಾಡ್ತಾರೆ. ನನಗೆ ಈ ಕೊಠಡಿ ಇರ್ಬೇಕು, ನನಗೆ ಈ ಕೊಠಡಿ ಇರ್ಬೇಕು ಅಂತ ಹೇಳ್ಬಿಟ್ಟು. ಇದನ್ನ ನೋಡಿದ್ಮೇಲೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ತುಂಬಾ ನೋವಾಗುತ್ತೆ. ಇದು ನನ್ನ ಶಿಷ್ಯರು ಈ ತರ ಕಿತ್ತಾಡ್ಕೊತಾ ಇದಾರಲ್ವಾ, ಇಲ್ಲಿ ಒಂದು ಬೆಂಕಿ ಅನ್ನೋದು ಭುಗಿಲು ಹೇಳ್ತಾ ಇದೆ, ಇಲ್ಲಿ ಮತ್ತೆ ಎಲ್ಲ ಸರ್ವನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮುಂದಿನ ಒಂದು ಭವಿಷ್ಯ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ಅಯ್ಯೋ ನನ್ಗೆ ಈ ತರ ಆಗತ್ತೆ ಅಂತ ಗೊತ್ತಿದ್ರೆ ಅವ್ರ ಪ್ರಭುಪಾದರಿಗೆ ಹೇಳ್ತಾರಲ್ವಾ, ಇಲ್ಲಿರೋ ಎಲ್ಲಾ ಮಾರ್ಬಲ್ಸ್ ನೆಲ್ಲನೂ ಸಹ ನಾನು ಕಿತ್ಬಿಟ್ಟು, ಆ ಗೋಡೆಲಿರುವಂತಹ ಮಾರ್ಬಲ್ಸ್ ನ ಕಿತ್ಬಿಟ್ಟು ಅದರಲ್ಲಿ ಬಂದಿರೋ ದುಡ್ಡಿನಿಂದ ನಾನು ಒಂದು ಪುಸ್ತಕಗಳನ್ನ ಮುದ್ರಣ ಮಾಡ್ಲಿಕ್ಕೆ ನಾನು ಉಪಯೋಗಿಸ್ಬೇಕು ಅಂತ ನನ್ಗೆ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅಲ್ವಾ. ನೋಡಿ, ಇಲ್ಲೂ ಸಹ ಅದಕ್ಕೇನೆ ಪ್ರಭುಪಾದರು ಯಾವ್ದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಅವ್ರು ಹೇಳ್ತಾ ಇದಾರೆ, ಹೌದು ಇಲ್ಲಿ ವಸತಿಗೆ ಇದೆ ಅಂತ ಅಂದಿದ್ ಮಾತ್ರಕ್ಕೆ ಅಲ್ಲೊಂದ್ ಕಾಲಿಡ್ತೀನಿ ಇಲ್ಲೊಂದ್ ಕಾಲಿಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಇರಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, 1 ಇಂಚಿನಷ್ಟು ಜಾಗ ಕೂಡ ದುರ್ವ್ಯಯವಾಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಅವರು. ಮತ್ತೆ ಇಲ್ಲಿ ಎಷ್ಟ್ ಜನ ಬರ್ಬೇಕು ಅಂತ ಯೋಚನೆ ಮಾಡಿದ್ರೆ 500 ವಿದ್ಯಾರ್ಥಿಗಳು ಬರ್ಬೇಕಂತ ನೀವ್ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಗುರುಕುಲದ ಒಬ್ಬ ಅಧ್ಯಾಪಕರು ಹೇಳ್ತಾರೆ. ಆದ್ರಿಂದ ಸಾಧ್ಯವಷ್ಟು ಜಾಗವನ್ನ ವಿದ್ಯಾರ್ಥಿಗಳಿಗಾಗಿ ಮೀಸಲಿಡಬೇಕು ಅಂತ ಹೇಳ್ಬಿಟ್ಟು ನೀವ್ ಹೇಳಿದಿರಾ. 500 ಜನಗಳ ವಿದ್ಯಾರ್ಥಿಗಳು ಇಲ್ಲಿ ಬರೋ ತರ ನೀವು ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾವು ಅಷ್ಟು ಜಾಗವನ್ನ ವಿದ್ಯಾರ್ಥಿಗಳಿಗೆ ಮೀಸಲಾಗಿ ಇಟ್ಟಿದೀವಿ ಅಂದಾಗ ಪ್ರಭುಪಾದರು ಹೌದೌದು ಅಂತ ಹೇಳ್ತಾರೆ. ಸೊ ಮತ್ತೆ ಇವಾಗ ಇನ್ನೊಬ್ಬ ಭಕ್ತ ಹೇಳ್ತಾರೆ, ದೇವಾಲಯ ಮತ್ತೆ ಗುರುಕುಲ ಎರಡಕ್ಕೂ ಸೇರಿದಂತೆ ಒಂದೇ ಒಂದು ಆಡಳಿತ ಕಚೇರಿ ಇರ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಪ್ರಭುಪಾದರು ಹೇಳ್ತಾರೆ, ಇಲ್ಲ ಬೇಡ ಬೇಡ, ಆತರ ಬೇಡ. ಅವ್ರು ಯಾವಾಗ್ಲೂ ಅಷ್ಟೇ ಅಲ್ವಾ, ಎಲ್ಲವನ್ನ ಸಹ ಅವ್ರು ಸೆಪರೇಟ್ ಆಗಿ ಇಡ್ಲಿಕ್ಕೆ ಅವ್ರು ಯೋಚನೆ ಮಾಡ್ತಾರೆ. ಈಗಲೂ ಸಹ ಅಷ್ಟೇ. ಇವಾಗ ಪುಸ್ತಕಗಳನ್ನ ಮಾರಿ ಬಂದಿರೋ ಹಣವನ್ನ ಅವ್ರು ಬೇರೆ ಇನ್ಯಾವುದಕ್ಕೂ ಉಪಯೋಗಿಸ್ಕೊಡೋದಿಲ್ಲ. ಮತ್ತೆ ಅವರು ಪುಸ್ತಕದ ಮುದ್ರಣಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅವ್ರು ಉಪಯೋಗಿಸ್ಕೊತಾರೆ. ಸೊ ಎಲ್ಲವನ್ನ ಅವರು ಸೆಪರೇಟ್ ಆಗಿ ಇಡ್ಲಿಕ್ಕೆ ಅವರು ನೋಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ನೀವು ಮಾತಾಡ್ಲಿಕ್ಕಿನ ಮುಂಚೆ ನಿಮ್ ಮಕ್ಳನ್ನ ಕರ್ಕೊಂಡ್ ಬನ್ನಿ. ಇಂತಹ ಒಂದ್ ದೊಡ್ಡ ಕಟ್ಟಡ, ಭವ್ಯವಾದ ಕಟ್ಟಡ ಕಟ್ಟಿ ಏನ್ ಪ್ರಯೋಜನ? ನೀವು ನೋಡಿದ್ರೆ ಇಲ್ಲಿ 4 ವಿದ್ಯಾರ್ಥಿಗಳು ಸಹ ಇಲ್ಲ, ನೋಡಿದ್ರೆ 3 ಡಜನ್ ಮ್ಯಾನೇಜರ್ಗಳಿದ್ದಾರೆ. ಈ ತರ ಒಂದು ಕಟ್ಟಡ ಇದ್ಕೊಂಡು ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಕಟ್ಟಡದ ರಚನೆಯ ಗದ್ದಲದಲ್ಲಿ ಪ್ರಭುಪಾದರ ಮೃದು ಧ್ವನಿ ಕೇಳದೆ ಹೋಗಿದ್ದರೂ ಜಾಗದಿಂದ ಜಾಗಕ್ಕೆ ಕ್ರಮವಾಗಿ ತಮ್ಮನ್ನು ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಅವರು ಮಾತನಾಡುತ್ತಿದ್ದು ನಿಜವಾದರೂ ಅವರ ಸಂದೇಶ ಸುದೃಢ ಮತ್ತು ಸ್ಪಷ್ಟವಾಗಿತ್ತು. ನಮ್ಗೆ ಗೊತ್ತಿರಾಗ್ನೇ ಇವಾಗ ಪ್ರಭುಪಾದರಿಗೆ ಮೊದಲಿನಷ್ಟು ಅವರ ಧ್ವನಿಯಲ್ಲಿ ಆ ಗಟ್ಟಿತನ ಇಲ್ಲ ಅಲ್ವಾ, ತುಂಬಾ ಮೃದು ಆಗ್ಬಿಟ್ಟಿದೆ ಈಗ. ಅವರ ದೇಹ ಕ್ಷೀಣಿಸಿರೋದ್ರಿಂದ ಆದ್ರೂ ಸಹ ಅವ್ರು ಇವಾಗ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಅವ್ರನ್ನ ಒಂದು ಡೋಲಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಆದ್ರೂ ಸಹ ಅವ್ರು ಮಾತಾಡ್ತಾ ಇರೋದು ಅದು ಕಡಿಮೆ ಧ್ವನಿ ಇದ್ರೂನು ಸಹ ಅದು ಸಂದೇಶ ಏನ್ ಕೊಡ್ತಿದ್ದಾರೆ ಅದು ಸುದೃಢವಾಗಿತ್ತು ಮತ್ತೆ ಸ್ಪಷ್ಟವಾಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಏನ್ ಹೇಳ್ತಿದ್ದಾರೆ, ಈಗ ಭಾರಿ ಸೌಕರ್ಯ ಇದೆ ಇಲ್ಲಿ, ಏನೆಲ್ಲ ಬೇಕು ಒಂದು ಗುರುಕುಲ ಶುರು ಮಾಡ್ಲಿಕ್ಕೆ ಅದೆಲ್ಲಾನು ಇದೆ. ನೀವು ಫಸ್ಟ್ ವಿದ್ಯಾರ್ಥಿಗಳನ್ನ ಕಟ್ಕೊಂಡ್ ಬನ್ನಿ, ಅದು ಮೊದಲ ಗುರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಕೇಳ್ತಾರೆ ಒಬ್ಬ ಅಧ್ಯಾಪಕರು, ಇಸ್ಕಾನ್ ವಿದ್ಯಾರ್ಥಿಗಳನ್ನ ಮೊದ್ಲು ಇಲ್ಲಿ ಕರೆಸ್ಬೇಕು ಅಂತ ಹೇಳಿದಾಗ ಪ್ರಭುಪಾದ ಹೇಳ್ತಾರೆ, ಇಸ್ಕಾನೋ ಪಿಸ್ಕಾನೋ, ಫಸ್ಟ್ ನೀವು ಹುಡುಗರನ್ನ ಕರ್ಕೊಂಡ್ ಬನ್ನಿ ಅಂತ. ಆಗ ಈ ಶಬ್ದ ಚಮತ್ಕಾರಕ್ಕೆ ಎಲ್ಲ ಭಕ್ತರೆಲ್ಲ ನಗ್ತಾರೆ. ಆಗ ಪ್ರಭುಪಾದರು ಗಂಭೀರವಾಗಿರ್ತಾರೆ. ಅವ್ರು ಹೇಳ್ತಾರೆ ಪ್ರಭುಪಾದರು, ಇದೇನಿದ್ರು ರಾಕ್ಷಸ ನಾಗರಿಕತೆ ಆಗ್ಬಿಟ್ಟಿದೆ. ಈಗ ಬೀದಿ ವ್ಯಾಪಾರಿ ಏನ್ ಮಾಡ್ತಾರೆ, ₹2 2 ರೂಪಾಯಿಗೆ ಅಂತ ಹೇಳ್ಬಿಟ್ಟು ಅವ್ರು ಏನೋ ಒಂದ್ ಮಾರ್ತಾರೆ ಅಲ್ವಾ. ಏನೋ ಒಂದು ಜ್ಞಾನ ಇಲ್ಲ ಅವ್ರಿಗೆ, ಅವ್ರ ಅರ್ಥನೇ ಮಾಡ್ಕೊತಾ ಇಲ್ಲ ಮನುಷ್ಯ ಜನ್ಮ ಏನಕ್ಕೆ ಅಂತ ಹೇಳ್ಬಿಟ್ಟು ಅಲ್ವಾ. ಈ ದೇಹ ನಾವು ಪ್ರಾಣಿಗಳ ತರ ಬದುಕಿದ್ರೆ ಈ ದೇಹವನ್ನ ಬಿಟ್ಟು ನಾವು ಇನ್ನೊಂದು ದೇಹವನ್ನ ನಾವು ಪಡಿತೀವಿ. ಇದು ಅರ್ಥನೇ ಆಗೋದಿಲ್ಲ ಅವ್ರಿಗೆ. ಅವ್ರು ಮುಂದಿನ ಜನ್ಮದಲ್ಲಿ ಎಲ್ಲಿ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈ ಜೀವನ ಅಂತಂದ್ರೇನೆ ಅವ್ರಿಗೆ ಏನಂತ ಗೊತ್ತಿಲ್ಲ. ಬರೇ ಏನು ಕಷ್ಟಪಟ್ಬಿಟ್ಟು ಈ ದೇಹಕ್ಕೆ ಸುಖವನ್ನ ಕೊಡ್ಬೇಕನ್ನೋದಷ್ಟೇ ಅವ್ರಿಗೆ ಗೊತ್ತಿದೆ. ಭಗವದ್ಗೀತೆ ಒಂದು ಸಾಲು ಸಹ ಅವ್ರಿಗೆ ಅರ್ಥ ಆಗೋದಿಲ್ಲ. ಆದ್ರೂ ಅವ್ರ ಅಂತಾರೆ ನಾನು ಗೀತೆನ ಓದ್ತೀನಿ ಅಂತ ಹೇಳ್ಬಿಟ್ಟು. ಇದೊಂದು ಏನು ಅಜ್ಞಾನ ಇದೆ, ಈ ಕಗ್ಗತ್ತಲೆ ಇದೆ, ಅದು ಮುಂದುವರಿತಾ ಇದೆ. ವಿಶ್ವವಿದ್ಯಾಲಯ ಶಿಕ್ಷಣ ಅಂದ್ರೆ ಆ ಶಿಕ್ಷಣ ವ್ಯವಸ್ಥೆ ಯಾವ ತರ ಇದೆ, ನಾವ್ ಇವಾಗ ಎಲ್ಲರೂ ಯೂನಿವರ್ಸಿಟಿಗೆ ಹೋಗಿ ಓದ್ತೀವಿ. ಆದ್ರೆ ಅದ್ರಲ್ಲಿ ಎಂತಹ ಒಂದು ವ್ಯವಸ್ಥೆ ಇದೆ ಅಂತಂದ್ರೆ ಎಲ್ಲರೂ ಅಂಧಕಾರದಲ್ಲೇ ಇದ್ದಾರೆ. ಆದ್ರೆ ನಮ್ಮ ಗುರುಕುಲ ಆತರ ಅಲ್ಲ ಅಲ್ವಾ. ನಿಜವಾದ ಜ್ಞಾನ, ಆ ಜೀವನ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಆ ಕೃಷ್ಣನಿಂದ ಬಂದಿರುವಂತಹ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಜ್ಞಾನವನ್ನ, ದಿವ್ಯ ಜ್ಞಾನವನ್ನ ನಾವು ನಮ್ಮ ಮಕ್ಕಳಿಗೆ ಕೊಡ್ತೀವಿ. ಆದ್ರೆ ಅದು ಯಶಸ್ವಿ ಆಗ್ಲಿಕ್ಕೆ ಸ್ವಲ್ಪ ಕಾಲ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಕುಲದ ಪರಿಸರವನ್ನೆಲ್ಲ ಸುತ್ತಿ ಬಂದ್ಮೇಲೆ ಪ್ರಭುಪಾದರು ಅವ್ರ ಕೋಣೆಗೆ ಹೋಗಕ್ಕಿಂತ ಮುಂಚೆ ಅವ್ರು ಹೇಳ್ತಾರೆ, ನನಗೆ ಇನ್ನೊಂದ್ಸತಿ ನನ್ಗೆ ಇಲ್ಲಿ ಒಂದ್ ಸ್ವಲ್ಪ ನಿಲ್ಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನೊಮ್ಮೆ ಕುರ್ಚಿಯನ್ನು ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಶಿಷ್ಯರನ್ನ ಕೋರ್ತಾರೆ. ಕೃಷ್ಣ ಬಲರಾಮ ಮಂದಿರದ ವಸತಿ ಭಕ್ತರು, ಗುರುಕುಲದ ವಿದ್ಯಾರ್ಥಿಗಳು ಶಿಲ ಪ್ರಭುಪಾದರ ಸುತ್ತ ನೆರೆದರು. ಅವಾಗ ಯಾರೆಲ್ಲ
ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇನ್ನೊಂದು 5 ನಿಮಿಷ ಆಗಿತ್ತು ಮಾತಾಜಿ. ಆಗ ಪ್ರಭುಪಾದರು ಒಂದು ಅಂಶವನ್ನು ಖಚಿತವಾಗಿ ಹೇಳ್ತಾರೆ. ನೀವು ವ್ಯವಸ್ಥಾಪನೆಯ ಬಗ್ಗೆ ಮಾತಾಡ್ತಾ ಇದ್ದೀರಾ, ಈ ಮ್ಯಾನೇಜರ್ ಆ ಮ್ಯಾನೇಜರ್ ಯಾವ ಕೊಠಡಿಯನ್ನ ಬಳಸ್ಕೋಬೇಕು ಅಂತ ಮಾತಾಡ್ತಾ ಇದ್ದೀರಾ. ಆದ್ರೆ ನನ್ ಪ್ರಶ್ನೆ ಏನು ಅಂತಂದ್ರೆ, ನೀವು ಯಾರನ್ನ ಮೇಲ್ವಿಚಾರಣೆ ಮಾಡ್ತಿದ್ರಿ ಅವ್ರನ್ನ ಕರ್ಕೊಂಡ್ ಬನ್ನಿ. ಪುತ್ರಕ್ಕೆ ತಲೆ ಹಾಕಿ ಮಲಗಬಾರ್ದು ಅನ್ನೋ ಒಂದು ನಂಬಿಕೆ, ಮೂಢನಂಬಿಕೆ ಬಂಗಾಳದಲ್ಲಿದೆ. ಆದ್ರೆ ಅವಾಗ ಒಬ್ಬ ಹೇಳ್ತಾನೆ, ನನಗೆ ತಲೆನೇ ಇಲ್ಲ, ಅವಾಗ ನಾನು ದಕ್ಷಿಣ ಮಲ್ಕೊಂಡ್ರೆ ಏನಂತೆ, ಉತ್ತರಕ್ಕೆ ತಲೆ ಇಟ್ಕೊಂಡ್ರೆ ಏನಂತೆ ಅಂತ ಪ್ರಶ್ನೆ ಹೇಳೋದಿಲ್ಲ ಅಂತ ಹೇಳ್ತಾರೆ. ಸೊ ಇವಾಗ ನಿಮ್ಮ ಒಂದು ಮನಸ್ಸಿನೂ ಸಹ ಇದೇ ತರ ಇದೆ. ಮೊದ್ಲು ನೀವು ಇವಾಗ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ ಬನ್ನಿ. ದೊಡ್ಡ ಕಟ್ಟಡ ಇಟ್ಕೊಂಡಿದ್ ಮಾತ್ರಕ್ಕೆ ಸೊ ಇದು ಯಶಸ್ವಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಸುಮ್ನೆ ಆಫೀಸರ್ ಮ್ಯಾನೇಜರ್ ಲೊಟ್ಟೆ ಲುಸ್ಕು ಅಂತಂದ್ರೆ ಪ್ರಯೋಜನ ಇಲ್ಲ. ಮೊದ್ಲು ವಿದ್ಯಾರ್ಥಿಗಳನ್ನ ಕರ್ಕೊಂಡ್ ಬನ್ನಿ, ಆಗ ಯಶಸ್ವಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಮಧ್ಯಾಹ್ನ ಗುರುಕುಲದ ಸಿಬ್ಬಂದಿ ಜೊತೆಗೆ ಶ್ರೀಲ ಪ್ರಭುಪಾದರು ಮಾತನಾಡ್ಬೇಕು ಅಂತ ಅನ್ಕೊಂತಾರೆ. ಚೈತನ್ಯ ಮಹಾಪ್ರಭುಗಳ ವಿಶ್ವಸಂಸ್ಥೆಯನ್ನ ಮುನ್ನಡೆಸುವ ದತ್ತಾಧಿಕಾರಿಯ ಹಾಗೆ ಬೇರ್ಯಾರಿಗೂ ಸಾಧ್ಯವಿಲ್ಲ ಎನ್ನುವ ಹಾಗೆ ತಮ್ಮ ಕೊನೆಯಲ್ಲಿ ಸೇರಿದ್ದ ಸಿಬ್ಬಂದಿಗೆಲ್ಲ ಸೂಚನೆ ನೀಡ್ತಾರೆ ಅವರು. ಇವಾಗ ನೀವ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ನೋಡಿ ಪ್ರಭುಪಾದರು ಎಷ್ಟು ಚೆನ್ನಾಗಿ ಆದೇಶವನ್ನ ಕೊಡ್ತಾರೆ, ಯಾವಾಗ ಏನನ್ನ ಮಾಡ್ಬೇಕು ಅಂತ. ಇವಾಗ ಕಟ್ಟಡ ರೆಡಿ ಆಗಿದೆ, ಈಗ ವಿದ್ಯಾರ್ಥಿಗಳು ಬೇಗ ಬರಬೇಕು, ಅದಕ್ಕೆ ಯಾರನ್ನ ನೀವು ಭೇಟಿ ಆಗ್ಬೇಕು ಅಂತಾನು ಹೇಳ್ತಾ ಇದಾರೆ. ಶ್ರೀಮಂತ ವ್ಯವಹಾರಿಗಳನ್ನ ನೀವು ಸಂಪರ್ಕ ಮಾಡಿ, ಯಾಕಂದ್ರೆ ನೀವು ಅವ್ರಿಗೆ ಹೇಳ್ಬೇಕು, ನೀವು ಅರ್ಥ ಮಾಡಿಸ್ಬೇಕು. ನಿಮ್ಮ ಕುಟುಂಬದ ಮಕ್ಕಳು ಇವಾಗ ಒಳ್ಳೆ ನಡತೆ, ಸಚ್ಚಾರಿತ್ರ ಮತ್ತೆ ಭಕ್ತಿ ಅದನ್ನೆಲ್ಲ ಕಲ್ತ್ಕೋಬೇಕು ಅಂತಂದ್ರೆ ನೀವು ಇಲ್ಲಿಗೆ ಕರ್ಕೊಂಡು ಈ ಗುರುಕುಲದಲ್ಲಿ ನೀವು ಸೇರಿಸಿ, ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗುತ್ತೆ. ಚಾಣಕ್ಯ ಪಂಡಿತ ಹೇಳ್ತಾನೆ, ಬರೇ ನೀವು ಮಕ್ಕಳನ್ನ ಹಿಡಿದ್ರೆ ಏನ್ ಪ್ರಯೋಜನ, ಈವನ್ ಬೆಕ್ಕು ಮತ್ತೆ ನಾಯಿಗಳು ಸಹ ಮಕ್ಕಳನ್ನ ಹಿಡಿಯುತ್ತೆ. ಆದ್ರೆ ಅವ್ರನ್ನ ಹಿಡಿದ್ಮೇಲೆ ಅವ್ರು ವಿದ್ಯಾವಂತರಾಗೋ ತರ ಮತ್ತೆ ಅವ್ರು ಭಕ್ತಿ ಮಾರ್ಗಕ್ಕೆ ಬರೋ ತರ ನೀವು ನೋಡ್ಕೋಬೇಕು. ನಾನು ನಿಮ್ಮ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡ್ತೀನಿ ಅಂತ ನೀವು ಪ್ರಚಾರ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವಾ. ನಾವು ಸಹ ಶ್ರೀಮದ್ ಭಾಗವತದಲ್ಲಿ ನಾವು ಒಂದು ಶ್ಲೋಕವನ್ನ ನೋಡಿದೀವಿ ಅಲ್ವಾ. ಗುರು ನ ಸಸ್ಯ ಸ್ವಜನೋ ನ ಸಸ್ಯಾತ್, ಪಿತಾ ನ ಸಸ್ಯಾತ್, ಜನನೀ ನ ಸಸ್ಯಾತ್, ದೈವಂ ನ ಸಸ್ಯಾತ್, ನ ಪಶ್ಚಿಶ್ಚ ಸಸ್ಯಾತ್, ನಮೋ ಚಯೇದ್ಯ ಸಮುಪೇತ ಮೃತ್ಯುಂ ಅಲ್ವಾ. ಇಲ್ಲಿ ಏನ್ ಹೇಳ್ತಾ ಇದಾರೆ, ಇವಾಗ ಯಾರಾದ್ರೂ ಒಬ್ರು ತಂದೆ ಆಗ್ಬೇಕು, ತಾಯಿ ಆಗ್ಬೇಕು, ಗುರು ಆಗ್ಬೇಕು, ಒಬ್ಬ ಗಂಡನಾಗ್ಬೇಕು ಅಥವಾ ಒಂದು ದೇವತೆ ಆಗ್ಬೇಕು ಅಂತಂದ್ರೆ ಅವ್ರು ಯಾರನ್ನ ನಂಬಿದಾರೆ, ಅವ್ರನ್ನ ಯಾರು ನಂಬಿದಾರೋ ಅವ್ರನ್ನ ಭಕ್ತಿ ಮಾರ್ಗ ಕರ್ಕೊಂಡ್ ಹೋಗ್ಬೇಕು, ಅದು ಅವರ ಹೊಣೆ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ. ಇಂದಿನ ಸಮಾಜದಲ್ಲಿ ಪ್ರಭುಪಾದರು ಹೇಳ್ತಾರೆ, ಪ್ರಧಾನಿಗಳ ಮಗನೂ ಕೂಡ ಅಸಡ್ಡಾಳನಾಗಿರಬಹುದು ಅಲ್ವಾ. ಪ್ರಧಾನಿ ನೋಡಿದ್ರೆ ಅವನು ಪ್ರಧಾನಿ, ಇಡೀ ಒಂದು ದೇಶಕ್ಕೆ ಪ್ರಧಾನಿ ಆಗಿರ್ತಾನೆ. ಆದ್ರೆ ಅವನ ಮಗನ್ ನೋಡಿದ್ರೆ ಅವನು ಇರೋದಿಲ್ಲ, ಅವನು ಸಚ್ಚಾರಿತ್ರವನ್ನು ಸಹ ಹೊಂದಿರೋದಿಲ್ಲ. ಮಗ ಪ್ರಹ್ಲಾದನು ಭಕ್ತನಾಗಬಾರದು, ತನ್ನಂತೆ ವಂಚಕನು ಮುತ್ಸದಿಯೂ ಆಗ್ಬೇಕು ಅಂತ ಹೇಳ್ಬಿಟ್ಟು ಹಿರಣ್ಯಕಶಿಪು ಬಯಸಿದ್ದ ಅಲ್ವಾ. ನೋಡಿ ಅಂತ ತಂದೆಗಳು ಯಾರು ಇರೋದಿಲ್ಲ ಅಲ್ವಾ, ಅಂದ್ರೆ ಈ ತರ ವಂಚಕನಾಗ್ಬೇಕು ಅನ್ನೋ ತರ. ಆದ್ರೆ ಇಂದಿನ ಸಮಾಜದಲ್ಲಿ ಎಲ್ಲರೂ ಸಹ ಆತರ ಮರಿ ಹಿರಣ್ಯಕಶಿಪುಗಳೇ ಇದ್ದಾರೆ. ಅವರು ತಮ್ಮ ಮಕ್ಕಳು ಯಾವ ತರ ಆಗ್ತಾರೆ ಅಂತಾನೂ ಸಹ ಅವ್ರು ಯೋಚನೆ ಮಾಡೋದಿಲ್ಲ. ಆದ್ರೆ ಇವಾಗ ನಮ್ಮ ಕೃಷ್ಣ ಪ್ರಜ್ಞೆಯ ಉದ್ದೇಶ ಏನು ಅಂತಂದ್ರೆ, ಪ್ರಹ್ಲಾದರಂತವ್ರನ್ನ ಅಂತಹ ಭಕ್ತರನ್ನ ಸೃಷ್ಟಿ ಮಾಡೋದೇ ನಮ್ಮ ಗುರಿಯಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಕೊನೆ ಪಕ್ಷ ಇಲ್ಲಿ ಯಾವ ತರ ಇದೆ, ಇಲ್ಲಿ ಒಂದು ವ್ಯವಸ್ಥೆ ಅಂತಂದ್ರೆ ಮಿನಿಮಮ್ ಒಂದು 250 ವಿದ್ಯಾರ್ಥಿಗಳಿಗೆ ಇಲ್ಲಿ ಸೊಗಸಾಗಿ ಅವ್ರು ಇಲ್ಲಿ ಬಂದು ಓದ್ಕೊಂಡು ವಸತಿನೂ ಸಹ ಕಲ್ಪಿಸಬಹುದು ಅಂತಹ ಒಂದು ಅರೇಂಜ್ಮೆಂಟ್ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಡೀ ಭಾರತದಲ್ಲಿ ಮತ್ತು ವಿದೇಶದಲ್ಲಿ 250ಗಳನ್ನ ನೀವು ಇಡೀ ಭಾರತ ಮತ್ತೆ ದೇಶ ವಿದೇಶಗಳನ್ನ ನೋಡಿದ್ರೆ ನಿಮ್ಗೆ 250 ಜನಗಳನ್ನ ಕರ್ಕೊಂಡ್ ಬರ್ಲಿಕ್ಕೆ ಆಗೋದಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನೀವೆಂತ ಮ್ಯಾನೇಜರ್ಗಳು, 500 ಜನರನ್ನ ಕರೆತನ್ನಿ, ಈಗೆಂದು ಪ್ರಚಾರ ಮಾಡಿ. ನೀವು ನೋಡಿ ಅವ್ರು ಶರಣು ಬೀಳ್ತಾ ಇದ್ರೆ, ಪಾದಾರವಿಂದಗಳಿಗೆ ಶರಣು ನಾನು ನಿಮ್ಗೆ 100 ಸಲ ಹೇಳ್ತೀನಿ, ನಾನು ಸ್ತೋತ್ರ ಮಾಡ್ತೀನಿ, ದಯವಿಟ್ಟು ನನ್ನ ಮಾತನ್ನ ಕೇಳಿ, ನೀವು ಈ ತರ ಪ್ರಚಾರ ಮಾಡಿ. ನೀವು ವಿದ್ಯಾರ್ಥಿಗಳನ್ನ ಕರ್ಕೊಂಡ್ ಬನ್ನಿ, ಬರೇ ನೀವು ಈ ರೂಮ್ಗಳನ್ನ ಕಟ್ಟಿದ್ರೆ ಸಾಲದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಗುರುಕುಲ ಯಶಸ್ವಿ ಆದ್ರೆ, ಇದು ಮುಂದೆ ಇಸ್ಕಾನ್ ನೆಲೆ ಭದ್ರವಾದರೆ ಸರ್ಕಾರವು ಇಸ್ಕಾನ್ ಇಂದ ದಿಗ್ದರ್ಶನ ಪಡೆದು ತರಬೇತಿ ಇಲ್ಲದೆ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ ಎಂದು ಹೇಳಿಕೊಂಡು ಜನ ವಂಚಿಸುವುದನ್ನ ತಪ್ಪಿಸುತ್ತದೆ ಅಂತ ಹೇಳ್ತಾರೆ. ನೋಡಿ ಗುರುಕುಲ ಯಶಸ್ವಿ ಆದ್ರೆ ಏನಾಗತ್ತೆ, ಇಲ್ಲಿ ಅವಾಗ ಸರ್ಕಾರ ಇಸ್ಕಾನ್ ಇಂದ ಮಾರ್ಗದರ್ಶನ ಪಡೆಯುತ್ತೆ. ಅವಾಗ ಇವಾಗ ಏನಾಗುತ್ತೆ, ನಾವು ಸುಮ್ನೆ ಇವಾಗ ಹುಟ್ಟಿನಿಂದ ನಾವು ಬ್ರಾಹ್ಮಣ ಕ್ಷತ್ರಿಯ ಅಂತ ನಾವು ಗುರುತಿಸ್ಕೊತಾ ಇದೀವಿ ಅಲ್ವಾ. ವಂಚಿಸ್ತಾ ಇದೆ ಇವಾಗ ನಮ್ಮ ವಿದ್ಯಾ ಒಂದು ಸಂಸ್ಥೆ ಏನಿದೆ ಅದು ವಂಚಿಸ್ತಾ ಇದೆ. ಇದೆಲ್ಲನೂ ಸಹ ತಪ್ಪುತ್ತೆ ಅಲ್ವಾ. ನಾವಿವಾಗ ನಮಗೆ ಗೊತ್ತಿರೋ ಹಾಗೆ ಗುಣಕರ್ಮ ವಿಭಾಗಶಃ ಅಲ್ವಾ, ಕೃಷ್ಣ ಹೇಳಿರೋ ಹಾಗೇನೆ ನಮ್ಮ ಗುಣ ಮತ್ತೆ ಕರ್ಮಗಳ ಆಧಾರವಾಗಿ ನಾವು ಬ್ರಾಹ್ಮಣನೋ ಕ್ಷತ್ರಿಯನೋ ಅಂತ ಹೇಳ್ಬಿಟ್ಟು ಅಲ್ಲಿ ಅದು ತಾನಾಗ್ತಾನೆ, ಅದು ನ್ಯಾಚುರಲ್ ಆಗಿ ಆಗುವಂತದ್ದು. ಇವೆಲ್ಲ ಹೊಸ ಕನಸುಗಳು, ಪ್ರಭುಪಾದರು ಒಪ್ಕೊಂತಾರೆ. ಆದ್ರೆ ಇದನ್ನು ಮಾಡಲೇಬೇಕು. ನನ್ನ ತಲೆಯಲ್ಲಿ 100 ವಿಚಾರಗಳಿದೆ, ಆದ್ರೆ ನನ್ನ ಜೀವನದ ತುದಿ ಘಟ್ಟಕ್ಕೆ ಬಂದಿದ್ದೇನೆ. ಆದ್ರಿಂದ ಈ ವಿಚಾರಗಳನ್ನ ನಿಮ್ಮದಾಗಿ ಮಾಡಿಕೊಳ್ಳಿ, ನೀವೇ ಇದನ್ನ ಮಾಡ್ಬೇಕು, ಯಾಕಂದ್ರೆ ನೀವೆಲ್ಲ ತರುಣರು ಅಂತ ಹೇಳ್ತಾರೆ. ನೋಡಿ ನನ್ನ ಹತ್ರ ಒಂದಲ್ಲ ಎರಡಲ್ಲ 100 ಯೋಚನೆಗಳಿದೆ ನನ್ನ ತಲೆಯಲ್ಲಿ, ಆದ್ರೆ ನನಗಿವಾಗ ಶಕ್ತಿ ಇಲ್ಲ ಮಾಡ್ಲಿಕ್ಕೆ. ನನ್ಗಿವಾಗ ನನ್ನ ಕೊನೆಯ ಸಮಯದಲ್ಲಿ ಇದ್ದೀನಿ ನಾನು. ಆದ್ರೆ ನೀವೆಲ್ಲರೂ ಸಹ ತರುಣರು, ನೀವ್ ಇದನ್ನೆಲ್ಲ ವಿಚಾರಗಳನ್ನ ತಗೊಳ್ಳಿ, ಇದನ್ನೆಲ್ಲ ನೀವು ಅದನ್ನ ಕಾರ್ಯಗತ ಮಾಡಿ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಅವ್ರನ್ನ ನೋಡಿ ಪ್ರಾರ್ಥನೆ ಮಾಡ್ಕೋತಾ ಇದ್ರೆ. 100 ಬಾರಿ ನಾನು ನಮಸ್ಕಾರ ಮಾಡ್ತೀನಿ ನಿಮ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸರಿ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ.
ಲೀಲಾಮೃತ ಕಿ ಜೈ. ಇಲ್ಲಿ ನೆರೆದಿರುವ ಅನಂತಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚಕಲ್ಪತೃಭ್ಯಶ್ಚ ಕೃಪಾ ಸಿಂಧು ಭೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲ ಧನ್ಯವಾದಗಳು ಮಾತಾಜಿಗಳಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ನಾಗಮಣಿ ಮಾತಾಜಿ ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು.